ರಾಜೇಂದ್ರ ಕಲ್ಬಾವಿ, ರೊಟೇರಿಯನ್, ಡೈರೆಕ್ಟರ್ ನಿಯಮಿತಿ ಕೇಂದ್ರ NITK ಸುರತ್ಕಲ್ ಇವರನ್ನು ಕೇಸರಿ ಮಿತ್ರವೃಂದ ಮತ್ತು ಉಳಿದ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವ ರೊಟೇರಿಯನ್ ಪ್ರೊಫೆಸರ್ ರಾಧಾಕೃಷ್ಣ ಇವರು ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ಕಾಲೇಜ್ ಕಾರ್ಶೀಟ್ ಮಂಗಳೂರು ಇವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮತ್ತು ಕುಂಪಲದ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಿವೃತ್ತ ಸೇನಾನಿ ಮತ್ತು ಕುಂಪಲ ವಲಯದಲ್ಲಿ ತುಂಬ ಸಕ್ರಿಯವಾಗಿ ಒಂದಷ್ಟು ಜನರನ್ನು ದೇಶ ಸೇವೆಗೆ ಸೈನಿಕ ವೃತ್ತಿಗೆ ಸೇರಿಸಲು ಸಹಕಾರ ನೀಡಿದಂಥ ನಿವೃತ್ತ ಸೇನಾನಿಗಳ ಸಂಘ ಅಬ್ಬಕ್ಕ ವಲಯ ಕುಂಪಲ ಇದರ ಉಪಾಧ್ಯಕ್ಷರಾದ ಶ್ರೀಯುತ ಸಿದ್ಧಾರ್ಥರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೇವೆ. ಅದೇ ರೀತಿ ನಾವು ನೇರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಈಗ ಅತಿಥಿಗಳೆಲ್ಲರೂ ಸೇರಿ ಒಮ್ಮೆ ದೀಪ ಪ್ರಜ್ವಲನೆ ಮಾಡಬೇಕಾಗಿ ವಿನಂತಿ. ನಮಗೆಲ್ಲ ಕಡೆ ನೀರಿದೆ, ಆದರೆ ನಾವು ಸ್ವಲ್ಪ ಪ್ರಯತ್ನಪಟ್ಟು ಅದನ್ನು ಉಳಿಸ್ಕೊಂಡ್ರೆ ಮುಂದಿನ ಜನಾಂಗಕ್ಕೆ ನಮ್ಮ ಕೊಡುಗೆ ಆಗತ್ತೆ. ಹೇಗೆ ಅಂತ ನೋಡುವ. ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ನಮ್ಮ ಇಲ್ಲಿ ಅಳತೆ ಪ್ರಕಾರ 150ರಿಂದ 200 ಲೀಟರ್, ಕೆಲವು ಕಡೆಯಲ್ಲಿ ಕೆಲವು ಕಂಠಗಳಲ್ಲಿ 350 ಲೀಟರ್ನಷ್ಟು ನೀರು ಉಪಯೋಗಿಸ್ತಾನೆ ಒಬ್ಬ ಮನುಷ್ಯ. ಮಕ್ಕಳು ಸ್ವಲ್ಪ ಕಡಿಮೆ, ಹಾಗೆ ಅಲ್ಲ. ಆದರೆ ಆ್ಯಕ್ಚುಲಿ ಲೆಕ್ಕ ಪ್ರಕಾರ ತನ್ನ ದಿನನಿತ್ಯದ ಕೆಲಸಗಳಿಗೆ 20 ಲೀಟರ್ ಸಾಕಾಗುತ್ತೆ ಅಂತ ಹೇಳ್ತಾರೆ. ನಾವೊಂದು 50 ಲೀಟರ್ ತಗೊಳ್ಳುವುದು. ಹಾಗಂತ ಒಬ್ಬ ಮನುಷ್ಯ 30 ದಿನಕ್ಕೆ 150 ಲೀಟರ್, ಒಂದು 30 ದಿನಕ್ಕೆ, ಹೌದು 30 ದಿನಕ್ಕೆ ನೀವು 150 ಲೀಟರ್ ಆಗ್ತದೆ. ಹಾಗೆ ಒಂದು 4 ತಿಂಗಳಿಗೆ ತಗೊಂಡ್ರೆ, ಅದು ಒಂದು ಫ್ಯಾಮಿಲಿಗೆ ತಗೊಂಡ್ರೆ 7,500, 10,000 ಲೀಟರ್ ಆಗುತ್ತೆ. 10,000 4 ತಿಂಗಳಿಗೆ ಹೇಳಿದರೆ 40,000 ಲೀಟರ್ ಆಗುತ್ತೆ. ಸಾಮಾನ್ಯವಾಗಿ ಒಂದು 50,000 ಲೀಟರ್ ಟ್ಯಾಂಕ್ ಇದ್ರೆ ನೀವು ಮಳೆಗಾಲಕ್ಕೆ ಬೇಸಿಗೆಗಾಲ ಪೂರ್ತಿ ಕಳಿಬೋದು ಅಂತ ಲೆಕ್ಕ. ಹೇಗೆ ಮಾಡೋದು ಅಂತ ನೋಡೋಣ. ಇತ್ತೀಚೆಗೆ ಉದಯವಾಣಿಯಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂತು, ದೇಶದ 21 ನಗರಗಳು ನೀರಿಲ್ಲದೆ ಖಾಲಿ ಆಗ್ತಾ ಹೋಗ್ತವೆ ಅಂತ. 21 ನಗರಗಳಲ್ಲಿ ನೀರಿರೋದು ವಿಷಯ ಅಲ್ಲ, ನಮ್ಮ ಇಂಥ ಜಾಗದಲ್ಲಿ ಕೂಡ ಎಷ್ಟೋ ಬಾವಿಗಳು ಮೊನ್ನೆ ಏಪ್ರಿಲ್ ಮೇಗೆ ಡ್ರೈ ಆಗಿದೆ, ನೀರಿಲ್ಲ. ಅಂತರ್ಜಲ ಮಟ್ಟ ಕೆಳಗೆ ಹೋಗ್ತಾ ಇದೆ. 2004ರಿಂದ ನಾವು ಮಳೆ ನೀರು ಕೊಯ್ಲು ಮಾಡಬೇಕು ಅಂತ ನಮಗೆ ತರಬೇತಿ ತಗೊಂಡಿದ್ದೇನೆ, ತರಬೇತಿ ಕೊಡ್ತಾ ಇದ್ವಿ. ಶಾಲಾ ಮಕ್ಕಳಿಗೆ, ಕಾಲೇಜ್ನವ್ರಿಗೆ ಮಾತ್ರ ಹೇಳ್ತಾ ಇದ್ವಿ, ಪಬ್ಲಿಕ್ ಅವರು ಯಾರೂ ಕೇಳ್ತಾ ಇರಲಿಲ್ಲ. ಉದಯವಾಣಿಯವರು ಸ್ವಲ್ಪ ಈಗ ಅದನ್ನು ಒಂದು ಹೆಚ್ಚು ಮುಂದೆ ತಗೊಂಡು ಹೋಗಿ ಮನೆಗೆ ಕೊಯ್ಲು ಅಂತ ಹೇಳಿ ಅದನ್ನು ಅಭಿಯಾನವನ್ನು ಪ್ರಾರಂಭ ಮಾಡಿದ ಮೇಲೆ ಈಗ ನಮಗೆ ಸ್ವಲ್ಪ ಕೇಳ್ತಾ ಇದ್ದಾರೆ ಜನ, ಹೇಗೆ ಮಾಡೋದು. ಆವಾಗಲೇ ನಾವು ಮಾಡ್ತಿದ್ರೆ ಇವತ್ತಿಗೆ ಬಾವಿ ಡ್ರೈ ಆಗ್ತಾ ಇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 21 ನಗರಗಳಲ್ಲಿ ಬೆಂಗಳೂರು ಸೇರಿದೆ. ಅದಿನ್ನು ಮಂಗಳೂರು ಕಡೆ ಬರಲಿಕ್ಕೆ ಹೆಚ್ಚು ದಿನ ಇಲ್ಲ, ಹೆಚ್ಚು ವರ್ಷ ಇಲ್ಲ. ಅದ ಮುಂಚೆ ನಾವು ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಖಂಡಿತ ನಮ್ಗೆಲ್ರಿಗೂ ತೊಂದರೆ ಕಾದಿದ್ದಲ್ಲ. ತೊಂದರೆ ನಮಗೆ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ಭಾಗ ಮಳೆ ಇಲ್ಲ, ಅಲ್ಲಿ ನೀರಿಲ್ಲ. ಓಕೆ, ನಮ್ಮಲ್ಲಿ ಮಳೆ ಇದೆ ಆದರೂ ನೀರಿಲ್ಲ. ಯಾಕೆ? ನಾವು ಯಾವತ್ತೂ ಯೋಚನೆ ಮಾಡಿದ್ವಿ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಹತ್ರವೇ ನೀರಿದೆ, ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ಇದನ್ನು ಓದಿದ್ರೆ ನಮ್ಗೆ ತುಂಬ ಬೇಜಾರಾಗುತ್ತೆ. ನೀವು ಸ್ವಲ್ಪ ಡೀಟೇಲ್ ಆಗಿ ಓದಿದ್ರೆ ಎಷ್ಟು ಕಷ್ಟ ಇದೆ ಇನ್ನೇನು ಮುಂದಿನ ದಿನಗಳು ಅಂತ ನಾವು ಎಣಿಸಿದ್ರೆ ನಮಗೆ ಅನ್ಸುತ್ತೆ. ನಮ್ಗೆ ಗೌರ್ಮೆಂಟ್ ನೀರು ಕೊಡಬೇಕು ಅಂತ ನಾವು ಗೌರ್ಮೆಂಟ್ ಮೇಲೆ ಹೇಳೋದು ಬಹಳ ಸುಲಭ. ನಾವು ಏನು ಮಾಡಿದ್ದೇವೆ ಅಂತ ನಾವು ಯೋಚನೆ ಮಾಡಿದ್ರೆ ನಿಮಗೆ ತುಂಬ ಉತ್ತರ ಸಿಗುತ್ತೆ. ನಮ್ಮ ಅಜ್ಜ ನೀರನ್ನು ನದಿಯಲ್ಲಿ ನೋಡಿದ್ರು, ಇದು ನೀವೆಲ್ಲ ವಾಟ್ಸಪ್ಪಲ್ಲಿ ನೋಡಿರ್ಬೋದು, ತುಂಬ ವಾಟ್ಸಪ್ಪಲ್ಲಿ ಬರ್ತಾ ಇದೆ ಈಗ. ಅಪ್ಪ ಬಾವಿಯಲ್ಲಿ ನೋಡಿದ್ರು,
ನಾವು ಮನೆಗೆ ಟ್ಯಾಂಕರ್ ನಮ್ಮಲ್ಲಿ ಇದು ಟ್ಯಾಪಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಕ್ಕಳು ಬೆಂಗಳೂರಲ್ಲಿದ್ದವರು ಅವರಿಗೆ ಏನು ಹೇಳಿದ್ರು ಅಂಥದ್ದು ಬಿಸ್ಲೇರಿ ನೀರು ಅಂತೀವಿ. ಎಲ್ಲದಕ್ಕೂ ಬಿಸ್ಲೇರಿ ನೀರು, ಅಡಿಗೆಯಿಂದ ಹಿಡಿದು ಎಲ್ಲದಕ್ಕೂ. ಅವ್ರು ಈಗಾಗಲೇ ಬಾಟ್ಲಲ್ಲಿ ನೋಡ್ತಾ ಇದ್ದಾರೆ. ಮುಂದೆ ನಾವು ಮಾತ್ರೆಯಲ್ಲಿ ಅಥವಾ ನಮ್ಮ ಕಣ್ಣೀರಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರ್ತದೆ. ಆ ಕಣ್ಣೀರು ನಾವು ಈಗ ಬಾವಿಯಲ್ಲಿ ನೋಡ್ತಾ ಇದ್ದೇವೆ. ಬಾವಿ ಕಣ್ಣೀರು ಇಡ್ತಾ ಇದೆ, ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಈಜುಕೊಳದಲ್ಲಿ ನೀರಿಲ್ಲ ಅಂತ ನಾವು ಬೊಬ್ಬೆಡಿತಿದ್ವಿ. ನಮ್ಗೆ ಈಜುಕೊಳ್ಳಬೇಕು, ಅದು ಬೇಕು, ಫೆಸಿಲಿಟಿ ಬೇಕು, ನೀರು ಈಜಿಲ್ಲ. ಆದರೆ ತೊಟ್ಟು ನೀರಿಗಾಗಿ ಒಣಗಿದ ನದಿಯನ್ನು ನಾವು ಅಗಿತಾ ಇರೋದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀರಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನ. ನಾವು ಮಾತ್ರ ಒಂದು ಒಳ್ಳೆಯ ಪ್ರದೇಶದಲ್ಲಿದ್ದೇವೆ, ಆದರೆ ನಾವು ಆ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ ಅನ್ನೋದನ್ನು ಮರ್ತಿದ್ದೇವೆ. ಹೀಗೆ ನಾವು ಮುಂದುವರಿದ್ರೆ ಭಾರತದ ಆಳಕ್ಕೆ ಹೋದರೂ ಎಲ್ಲೂ ನೀರು ಸಿಗದೆ ಅಂತವರ ಪರಿಸ್ಥಿತಿ ಬರ್ತದೆ. ಅದರ ಮೊದಲು ಮಂಗಳೂರಲ್ಲಿ ಈಗಲೇ ಶುರುವಾಗಿದೆ ರೇಷನಿಂಗ್ ಅಂತ. ರೇಷನಿಂಗ್ ಅಂದ್ರೆ ಅರ್ಥ ಏನು? ಕಿರಾಣಿ ಅಂಗಡಿಯಲ್ಲಿ ನಮಗೆ ಮೊದಲು ಹೇಗೆ ಕೊಡ್ತಾ ಇದ್ರು ಅದೇ ರೀತಿ ನಿಮಗೆ ಲಿಮಿಟೆಡ್ ವಾಟರ್ ಇಷ್ಟೇ ಕೊಡೋದು. ದಿನಕ್ಕೆ, ವಾರಕ್ಕೆ ಒಂದೇ ಸರಿ, ವಾರಕ್ಕೆ 2 ಸರಿ ಬಿಡ್ತಾ ಇದ್ರು. ವಾರಕ್ಕೆ ಕೆಲವು ಕಡೆಯಲ್ಲಿ 3 ಸರಿ ಬಿಡ್ತಾರೆ, ಅದು ಬಿಡಿ. ಕೆಲವು ಕಡೆಯಲ್ಲಿ ವಾರಕ್ಕೆ ಒಂದೇ ಸರಿ. ಆ ವಾರ ನೀರಿಗೆ ಬರದೇ ಇದ್ರೆ ಒಂದು ವಾರ ಮತ್ತೆ ನೀರಿಲ್ಲ. ಹಾಗೆ ನಾವು ಮುಂದುವರಿದ್ರೆ ಇನ್ನೇನು ಮತ್ತೆ ಮತ್ತೆ ವಾಟರ್ ಬ್ಯಾಂಕಿಗೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋಗಿ ನಾವು ಕಾದು ನಿಂತು ನೀರು ತಗೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಇದು ಹೆಚ್ಚು ದೂರ ಇಲ್ಲ, ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಕೇಸರಿ ಮೃತವೃಂದದವರು ಈ ವಿಷಯದಲ್ಲಿ ಸ್ವಲ್ಪ ಮುಂದೆ ಹೋಗಿ ನಾವು ಜನಗಳಿಗೆ ತಿಳಿ ಹೇಳುವ ಅನ್ನೋ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅವರಿಗೆ ನಾನು ಏನೆಲ್ಲ ತುಂಬ ಸಂಘ ಸಂಸ್ಥೆಗಳೆಲ್ಲ ಒಟ್ಟು ಸೇರಿದ್ದಾರೆ, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಮೊನ್ನೆ ದೊಡ್ಡ ಕಾರ್ಯಾಗಾರ ಆಯಿತು ಮಂಗಳೂರಿನಲ್ಲಿ. ಶ್ರೀಪಟ್ರೆ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಮಳೆ ನೀರಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ, ಕೊಯ್ಲಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಮ್ಮ ಮಂಗಳೂರಿನಲ್ಲಿ 3900 ಮಿಲಿಮೀಟರ್ ಅಷ್ಟು ನೀರು ಬೀಳ್ತದೆ. ಅಂದರೆ 10 ಫೀಟ್ ಬೈ 10 ಫೀಟ್ ಟಾಂಕಿ ಅಥವಾ ರೂಮ್ ಇದ್ರೆ ನಮ್ಮ ಬೆಡ್ರೂಮ್, ಅದರಲ್ಲಿ 12 ಫೀಟ್ನಷ್ಟು ಎತ್ತರ ಫುಲ್ಲು ನೀರು ತುಂಬುತ್ತದೆ ಇಡೀ ಮಳೆಗಾಲದಲ್ಲಿ. ಅಷ್ಟು ನೀರು ಒಂದು ಮಳೆಗಾಲದಲ್ಲಿ ಬರ್ತದೆ. ಆದರೆ ಅಂಥ ನೀರು ಮಳೆ ಬರ್ತಾ ಇರೋ ಜಾಗದಲ್ಲಿ ಟ್ಯಾಂಕರ್ನವರು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಅಭಿವೃದ್ಧಿಯ ಲಕ್ಷಣ ಅಲ್ಲ. ಅದು ನಮಗೆ ನಾಚಿಕೆಗೇಡು, ನಮಗೆ ಶೇಮ್. ಯಾಕೆ ನಮಗೆ ನೀರು ನಮ್ಮಲ್ಲಿ ನಾವು ಇಟ್ಕೊಳ್ಳಿಕ್ಕೆ ಆಗೋದಿಲ್ವ? ಟ್ಯಾಂಕರ್ನವರಿಂದ ನೀರು ತರಿಸ್ಕೊಳ್ಬೇಕಾ? ನಾವು ಅದರಿಂದ ಯಾಕೆ ಕಲಿತಾ ಇಲ್ಲ ನೋಡಿ? ನಮ್ಮ ಮಾಡಿನ ಮೇಲೆ 1 ಸ್ಕ್ವೇರ್ ಮೀಟರ್ 3 ಫೀಟ್ ಬೈ 3 ಫೀಟಿಗೆ 1 ಮಿಲಿಮೀಟರ್ ನೀರು ಬಿದ್ದರೆ 1 ಲೀಟರ್ ನೀರು ಸಿಗ್ತದೆ. ಅದೇ 100 ಸ್ಕ್ವೇರ್ ಮೀಟರ್ ಅಂತ ಹೇಳಿದ್ರೆ 1000 ಚದರ ಅಡಿ. ಒಂದು 2 ಬೆಡ್ರೂಮ್ ಹೌಸ್ ಇದ್ರೆ 1000 ಚದರ ಅಡಿ ಹೇಗೂ ಸಹ ಆಗ್ತದೆ, ಯಾವ ಮನೆಯಲ್ಲಿ ಕೂಡ ಆಗ್ತದೆ. 1000 ಚದರ ಅಡಿಯಲ್ಲಿ 100 ಮಿಲಿಮೀಟರ್ ನೀರು ಬಿದ್ದರೆ 10,000 ಲೀಟರ್ ಆಗ್ತದೆ. ಅದೇ ಇಡೀ ಮಳೆಗಾಲಕ್ಕೆ ಅದೇ 3.5 ಲಕ್ಷ ಲೀಟರ್ ಆಗ್ತದೆ. ಅಷ್ಟು ನೀರು ನಮ್ಮ ಮಾಡಿನ ಮೇಲೆ ಬಿದ್ದು ಹೋಗ್ತಾ ಹೋದ್ರೆ ನಾವು ಯಾರು ಗಮನಿಸ್ತಾ ಇಲ್ಲ. ನೀರಿಲ್ಲ ನೀರಿಲ್ಲ ಅಂತ ಬೊಬ್ಬೆ ಹೊಡಿತೇವೆ. ನಮಗೆ ನಾಚಿಕೆ ಆಗಬೇಕು. ಮಳೆ ನೀರು ಶೇಖರಣೆ ಬೇರೆ, ಮಳೆ ನೀರು ಕೊಯ್ಲು ಬೇರೆ. ಶೇಖರಣೆ ಅಂತ ಹೇಳಿದ್ರೆ ಹಳ್ಳ, ಹೊಂಡ, ಗಡ್ಡೆಗಳಲ್ಲಿ ನೀರನ್ನು ಬಿಟ್ಟು ಅಥವಾ ಕೆರೆ, ಗದ್ದೆಗಳಲ್ಲಿ ನೀರು ಬಿಡುವುದು, ಅದಕ್ಕೆ ಮಳೆ ಶೇಖರಣೆ. ಕೊಯ್ಲು ಬಗ್ಗೆ ಮಾತನಾಡ. ಈ ಕೊಯ್ಲು ವರ್ಡ್ ಎಲ್ಲಿಂದ ಬಂತು? ಹಾರ್ವೆಸ್ಟ್ ಅಂದ್ರೆ ಏನು? ನಮಗೆಲ್ಲ ಗೊತ್ತಿದೆ. ನಾವು ಭತ್ತವನ್ನು ಕಟ್ ಮಾಡಿ ಮನೆಗೆ, ಭತ್ತದ ಗಿಡವನ್ನು ಕಟ್ ಮಾಡಿ ಮನೆಗೆ ತಂದು ಮನೆಯಲ್ಲಿ ಅದನ್ನು ಬಡಿದು ಭತ್ತ ಬೇರೆ ಹುಲ್ಲು ಬೇರೆ ಮಾಡ್ತೇವೆ. ಹಾಗೆ ಮಳೆ ನೀರು ಕೂಡ ಅಷ್ಟೇ. ಹುಲ್ಲನ್ನು ದನಕ್ಕೆ ಉಪಯೋಗಿಸ್ತೇವೆ, ಆದರೆ ಭತ್ತ ಬೆಳಿಲಿಕ್ಕೆ ಆಗದೇ ಇರುವ ಕಾಲಕ್ಕೆ ನಾವು ಉಪಯೋಗಿಸ್ತೇವೆ. ಮೊದಲೆಲ್ಲ ನಮ್ಮಲ್ಲಿ ಮುಡಿ ಕಟ್ತಾ ಇದ್ವಿ, ಮುಡಿಯಲ್ಲೇ ನಾವು ಶೇಖರಣೆ ಮಾಡಿರ್ತಾ ಇದ್ವಿ. ಮಳೆ ನೀರು ಬಾಯಿಗೆ ನೀವು ನೇರವಾಗಿ ಕುಡಿಯಿರಿ, ಅಷ್ಟು ಶುದ್ಧವಾದ ನೀರು, ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ನೀವು ಒಮ್ಮೆ ಕೈಯಲ್ಲಿ ಬೊಗಸೆಯಲ್ಲಿ ಹಿಡ್ಕೊಂಡು ನೀರು ಕುಡಿತೇನೆ ಅಂತ ಶುರು ಮಾಡಿದಾಗ ಏನಾಗುತ್ತೆ? ಆ ಕೈಯಲ್ಲಿದ್ದ ಧೂಳು ಬಾಯಿಗೆ ಹೋಗ್ತದೆ ಅಂತ ನಾವು ಕೈ ತೊಳಿತೇವೆ ಅಲ್ವಾ? ನಮಗೆ ತಿಳುವಳಿಕೆ ಇದೆ. ಮಳೆ ನೀರು ಅಷ್ಟೇ. ಅದನ್ನು ಸ್ವಲ್ಪ ನಾವು ಶೋಧಿಸಿ ಫಿಲ್ಟರ್ ಮಾಡಿ ಅದನ್ನು ನಾವು ಶೇಖರಣೆ ಮಾಡೋದು ಅಥವಾ ಬಾವಿಗೆ ಬಿಡುವುದು ಅಥವಾ ಉಪಯೋಗಿಸ್ಕೊಂಡ್ರೆ ಅದರಷ್ಟು ನಮಗೆ ದೊಡ್ಡ ಸಂಪತ್ತು ಯಾವುದಿಲ್ಲ.
ಆಡಿಯೋ ಇದ್ರೆ ಚೆನ್ನಾಗಿತ್ತು. ಎನಿವೆ, ನಮ್ಮಲ್ಲಿ ಮಳೆ ಬರ್ತಾ ಇದೆ, ನಾವು ಗೌರ್ಮೆಂಟ್ ನೀರು ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಮಳೆ ಬಂದದ ನೀರನ್ನು ನಾವು ಹಿಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಗೌರ್ಮೆಂಟಿಗೆ ಟ್ಯಾಪ್ ಹತ್ರ ಹೋಗಿ ಕೂತ್ಕೊಳ್ಳೋ ಪರಿಸ್ಥಿತಿ. ಮನೆಯಲ್ಲೇ ನೀರು ಬರುವಾಗ ನಾವು ಬೇರೆ ಕಡೆಯಿಂದ ತಕೊಂಡು ಹೋಗುವ ಅವಶ್ಯಕತೆ ಇದೆಯಾ? ಅಷ್ಟು ನೀರಿದೆ. ನಾವು ಸ್ವಲ್ಪ ಬುದ್ಧಿವಂತರಾಗುವ. ಮಳೆ ನೀರು ಉಚಿತ ಇದೆ, ಫ್ರೀ ಆಗಿದೆ, ನಾವು ಸಂಗ್ರಹ ಮಾಡೋಣ ಮತ್ತು ಮಿತವಾಗಿ ಬಳಸೋಣ. ಮಿತವಾಗಿ ನಾವು ಬಳಸದೇ ಇದ್ರೆ ಖಂಡಿತ ನಮಗೆ ಉಳಿಗಾಲ ಇಲ್ಲ, ಮುಂದೆ ನಮ್ಗೆ ತೊಂದರೆ ಆಗೇ ಆಗುತ್ತೆ. ಯಾರೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು? ಒಬ್ಬರು ವೈಯಕ್ತಿಕ ಒಬ್ಬರು ಮಾಡ್ಬೋದು, ಇಂಡಿವಿಜುವಲ್ ಆಗಿ ನಾವೆಲ್ಲ ಮಾಡ್ಬೋದು. ನಾವೊಂದು ಫ್ಯಾಮಿಲಿಯಾಗಿ ಮಾಡ್ಬೋದು, ಮತ್ತು ಅದನ್ನು ವೈಜ್ಞಾನಿಕವಾಗಿ ಟೆಕ್ನಿಕಲಿ ಮಾಡಬೇಕಾಗತ್ತೆ. ನಾವೊಂದು ಸಮಾಜದ ವತಿಯಿಂದ ಯಾವ ರೀತಿ ಮಾಡ್ಬೋದು ನೋಡಿ. ಮನುಷ್ಯ ಒಬ್ಬನೇ ಯಾವ ರೀತಿ ಮಾಡ್ಬೋದು ಅಂತ ಬೇಕಾದಷ್ಟು ಮಾಹಿತಿಗಳು ನಿಮಗೆ ಈಗ ಪೇಪರ್ನಲ್ಲಿ ಅಲ್ಲಿ ಇಲ್ಲೆಲ್ಲ ಸಿಗುತ್ತೆ. ನಿಮ್ಮಲ್ಲಿರುವ ಶವರ್ ಇರ್ಬೋದು, ಅಥವಾ ನಿಮ್ಮಲ್ಲಿರುವ ಕಾರ್ ತೊಳೆಯುವಾಗ ವ್ಯವಸ್ಥೆ ಇರ್ಬೋದು. ಒಂದು ಕಾರ್ ತೊಳೆಯುವಾಗ ಹೋಸ್ ಪೈಪಿಂದ ತೊಳೆಯದೆ ನೀವು ಬರೀ ಬಕೆಟಲ್ಲಿ ತೊಳೆದ್ರೆ ಅರ್ಧಕ್ಕರ್ಧ ಭಾಷೆ ಅಂದರೆ 300 ಲೀಟ್ರಷ್ಟು ನೀರು ಉಳಿಸ್ತೀವಿ ಅಂತ ಲೆಕ್ಕ ಹೇಳ್ತದೆ. ಅದೇ ನಿಮ್ಮಲ್ಲಿ ಶವರಲ್ಲಿ ಉಪಯೋಗ ಮಾಡದೆ ನೀವು ಬಾಲ್ದಿಯಲ್ಲಿ ಸ್ನಾನ ಮಾಡಿದರೆ ಸಾಧಾರಣ 40ರಿಂದ 60 ಲೀಟರ್ ನೀರು ಉಳಿಸ್ತೀರಿ ಅಂತ ಲೆಕ್ಕ ಹೇಳ್ತದೆ. ಅದೆಲ್ಲ ನಿಮ್ಮ ವೈಯಕ್ತಿಕ ಬಿಟ್ಟದ್ದು. ಟ್ಯಾಪ್ ಹಲ್ ತಿಕ್ಕುವಾಗ ಟ್ಯಾಪ್ ಬಂದ್ ಮಾಡೋದು, ಸ್ನಾನ ಮಾಡುವಾಗ ಟ್ಯಾಪ್ ಬಂದ್ ಮಾಡೋದು, ಇತ್ಯಾದಿಗಳು ಅದು ನಿಮ್ಮ ಶಕ್ತಿ ಅನುಸಾರ ನೀವು ಬಿಟ್ಟದ್ದು. ಅದು ನೀವು ನೋಡ್ಕೊಳ್ಬೇಕು. ಇದರ ಮಾಹಿತಿಗಳು ಬೇಕಾದಷ್ಟು ಪೇಪರ್ನಲ್ಲಿ ಬರ್ತಾ ಉಂಟು, ಮತ್ತು ನೆಟ್ಟಲ್ಲಿ ಕೂಡ ಬೇಕಾದಷ್ಟು ಸಿಗ್ತದೆ. ನಾವೆಲ್ಲ ಈಗ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೇವೆ, ಆದರೆ ಮನುಷ್ಯ ನಾವು ಸ್ಮಾರ್ಟ್ ಆಗಲಿಲ್ಲ. ನಾವು ವಾಟರ್ ಸ್ಮಾರ್ಟ್ ಆಗಬೇಕು. ವಿ ಹ್ಯಾವ್ ಟು ಬಿ ವಾಟರ್ ಸ್ಮಾರ್ಟ್. ಆಗ ಯಾವ ರೀತಿ ನೀರನ್ನು ಎಲ್ಲಿ ಹೇಗೆ ಉಪಯೋಗಿಸ್ಬೇಕು ಅಂತ ನಾವು ತಿಳ್ಕೊಂಡಿರ್ಬೇಕು. ಸಮಾರಂಭದಲ್ಲಿ ಆದಷ್ಟು ನೀರು ಕೊಡುವುದನ್ನು ತಪ್ಪಿಸಿ. ಏನಾಗುತ್ತೆ, ಈ ಬಾಟ್ಲಿ ನೀರುಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ನೀರು ತರ್ತೀರಿ. ಅಷ್ಟು ಮಾತ್ರ ಅಲ್ಲ, ಆ ಬಾಟ್ಲಿಯನ್ನು ನಾವು ಈಗ ಅರ್ಧ ಕುಡಿದ್ರೆ ಇನ್ನು ಅರ್ಧ ಬಾಟ್ಲಿ ಅಲ್ಲೇ ಬಿಟ್ಟು ಹೋಗ್ತಾರೆ. ಆ ಅರ್ಧ ಬಾಟ್ಲಿ ಯಾರೂ ಕುಡಿಯುವುದಿಲ್ಲ. ಅದನ್ನು ನೀರು ಚೆಲ್ಲುವುದು, ಆದರೆ ವೇಸ್ಟ್ ಅಲ್ಲ ಅದು. ಯಾಕೆ? ನಾವು ಲೋಟದಲ್ಲೇ ಕೊಡುವ. ಈಗ ಗೌರ್ಮೆಂಟ್ ಆರ್ಡರ್ ಮಾಡಿದೆ, ಸರ್ಕಾರಿ ಸಂಬಳದ ಕಚೇರಿಗಳಲ್ಲಿ ಯಾರು ಬಾಟ್ಲು ಉಪಯೋಗಿಸಬಾರ್ದಂತ. ಸೊ ನಮಗೆ ಈಗ ಡಿ ಸಿ ಆಫೀಸ್ನಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲೆಲ್ಲ ಮೀಟಿಂಗ್ ಆಗುವಾಗ ಬರೀ ಗ್ಲಾಸಲ್ಲಿ ಕೊಡ್ತಾರೆ, ಅಥವಾ ನೀರಲ್ಲಿ ಇರ್ತದೆ, ನಾವು ಅಲ್ಲಿ ಹೋಗಿ ಕುಡಿಬೇಕಾಗ್ತದೆ. ಅದನ್ನು ಮುಂದುವರಿಸುವ, ಎಲ್ಲರಿಗೂ ಸಮಾರಂಭದಲ್ಲಿ ಕೂಡ ಅದನ್ನು ತಪ್ಪಿಸಿಕೊಳ್ಳುವ. ಮತ್ತೆ ಓಡುವ ನೀರನ್ನು ತೆವಳುವಂತೆ ಮಾಡೋದು, ಅಂದರೆ ನೀರು ಹರಿತಾ ಇದೆ ಅದನ್ನು ಸ್ವಲ್ಪ ನಿಧಾನ ಹೋಗುವಂತೆ ಮಾಡೋದು. ತೆವಳುವ ನೀರನ್ನು ನಿಲ್ಲುವಂತೆ ಮಾಡೋದು. ಆ ನೀರನ್ನು ನಿಲ್ಲಿಸಿದ್ರೆ ಅಲ್ಲಿ ನೀರು ಇಂಗ್ತದೆ. ಇಂಗಿದ ನೀರನ್ನು ನಾವು ಮಿತವಾಗಿ ಬಳಸಬೇಕು, ಅಲ್ಲಿಗೆ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದು ನೋಡಿ. ಇದು ಬರೀ ಸಿಂಪಲ್. ಮಳೆ ನೀರು ಕೊಯ್ಲು ಅಂದರೆ ನಿಮ್ಮ ಮಾಡಿಂದ ಬರುವ ನೀರನ್ನು, ಎಲ್ಲ ಕಡೆಯಿಂದ ಬರುವ ನೀರನ್ನು ಮಧ್ಯದಲ್ಲಿ ಒಂದು ಟೀ ಕೊಡಬೇಕು. ಒಂದಂದರೆ ಮಳೆ ನೀರು ಸುರುವಿನ, ಹೇಗೆ ನೀವು ಕೈ ತೊಳಿತೀರಿ, ಕೈ ತೊಳೆಯುವಾಗ ನೀರೆಲ್ಲ ಹೇಗೆ ಕೊಳೆ ಹೋಗ್ತದ, ಮಾಡಿನ ಕೊಳೆ, ಕೆಸರು, ಕಸ ಕಡ್ಡಿಗಳು ಎಲ್ಲ ಹೋಗ್ಲಿಕ್ಕೆ ಸುರುವಿಗೆ ಅದನ್ನು ನೇರವಾಗಿ ಹೋಗ್ಲಿಕ್ಕೆ ಬಿಡಬೇಕು. ಅದಕ್ಕೆ ಫಸ್ಟ್ ಫ್ಲಶ್ ಅಂತ ಹೇಳ್ತೇವೆ ನಾವು, ಸುರುವಿನ ಮಳೆ ದಾರಿ ಅಂತ. ಆ ಮಳೆ ದಾರಿಯನ್ನು ನಾವು ಓಪನ್ ಮಾಡಿಟ್ರೆ ಸುರುವಿಗೆ 1-2 ಮಳೆ ಹೋಗ್ತದೆ, ಎಲ್ಲ ಕ್ಲೀನ್ ಆಗ್ತದೆ. ನಿಮ್ಮ ಜಾಲು ನೆಲ ಎಲ್ಲ ಕ್ಲೀನ್ ಆಗ್ತದೆ, ಅದು ಹೋಗ್ಲಿಕ್ಕೆ ಬಿಡಿ. ಆಮೇಲೆ ಅದನ್ನು ಬಂದ್ ಮಾಡಿದರೆ ಸೀದಾ ನಿಮ್ಮ ಟ್ಯಾಂಕಿಗೆ ಹೋಗ್ತದೆ, ನಿಮ್ಮ ಸಮ್ ಟ್ಯಾಂಕಿಗೆ ಹೋಗ್ತದೆ, ಅಥವಾ ನಿಮ್ಮ ಬೇರೆ ಬಾವಿ ಇದ್ರೆ ಅದಕ್ಕೆ ಬಿಡ್ಬೋದು. ಬಾವಿ ಬಿಡುವಾಗ ನೀವು ಫಿಲ್ಟರ್ ಮಾಡಬೇಕಂತ ಹೇಳಿದೆ. ಏನು ಫಿಲ್ಟರ್ ನೋಡಿ, ಇಂಥ ಒಂದು ಬಟ್ಟೆಯ ಫಿಲ್ಟರ್ ಹಾಕಿದ್ರು ಸಾಕಾಗ್ತದೆ. ನಾವೊಂದು ಮನೆಗೆ ಹೋಗಿದ್ದೆ, ಅವರೊಂದು ಸಾಕ್ಸ್ ಹಾಕಿದ್ರು. ಒಂದು ಸಾಕ್ಸನ್ನು ಇನ್ನೊಂದು ಸಾಕ್ಸ್ ಒಳಗೆ ತುರುಕಿಸಿ, ಅಥವಾ ಒಂದೇ ಸಾಕ್ಸ್ ಸಾಕಾಗ್ತದೆ, ಸಾಕ್ಸನ್ನು ಕಟ್ಟಿದ್ರು ಪೈಪಿಗೆ, ಕಟ್ಟಿ ಬಾವಿಗೆ ಬಿಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ನೀರು ಶುದ್ಧವಾಗಿರ್ತದೆ, ಹೋಗ್ತದೆ. ಅದರಲ್ಲಿ ಕಸ ಕಟ್ಟಿದ ಕೂಡ ಗೊತ್ತಾಗ್ತದೆ, ಆ ಸಾಕ್ಸ್ ಜಾಸ್ತಿ ಉದ್ದ ಆಗ್ತದೆ, ಅದನ್ನು ತಕ್ಷಣ ತೆಗೆದು ಕ್ಲೀನ್ ಮಾಡಿ ಪುನಃ ಹಾಕ್ತದೆ. ಆ ಬಟ್ಟೆ ಕಟ್ಟಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಬಟ್ಟೆ ಇಲ್ಲ ಮನೆಯಲ್ಲಿ ಅಥವಾ ಬೇರೆ ತೊಂದರೆ ಇದೆ ಅಂದರೆ, ಈ ಬಟ್ಟೆ ಅಂದರೆ ಮಡಿ ಬಟ್ಟೆ ಅಂತ ಇದ್ರೆ ಭಟ್ರುಗಳದ್ದು,
ಅವ್ರೊಂದು ಸ್ವಲ್ಪ ನೆಟ್ಟಾಗಿ ಸಿಗ್ತದೆ, ಅದು ಉಪಯೋಗಿಸ್ಕೊಳ್ಬೇಕು. 4 ಮಡಿಕೆ ಮಾಡಿ ಸ್ವಲ್ಪ ಲೂಸ್ ಮಾಡಿ ಕಟ್ಟಿದ್ರೆ ಆಯ್ತು. ಲೂಸ್ ಮಾಡಿ ಕಟ್ಟಿ ಜೋರಾಗಿ ನೀರು ಬಂದರೆ ಸಹ ಅದು ಏನು ಬಿಟ್ಟು ಹೋಗುದಿಲ್ಲ, ನೀರು ಅದರಲ್ಲಿ ಪಾಸಾಗಿ ಹೋಗ್ತದೆ. ಕಸ ಕಟ್ಟಿ ಇದ್ದ ಕೂಡಲೇ ಅದು ಲೂಸ್ ಆಗ್ತಾ ಹೋಗ್ತದೆ. ತಕ್ಷಣ ನೀವು ಅದನ್ನು ಬಿಚ್ಚಿ ಕ್ಲೀನ್ ಮಾಡಿದರೆ ಆಯ್ತು. ನೋಡಿ, ಇದು ಬಾವಿಗೆ ಹಾಕುವ ನೆಟ್. ನಾವೆಲ್ಲ ನೆಟ್ ಹಾಕಿದ್ದೇವೆ ಬಾವಿಗೆ, ಯಾಕಂದ್ರೆ ಅದಕ್ಕೆ ಕಸ ಬೀಳಬಾರ್ದು, ಎಲೆ ಬೀಳಬಾರ್ದು, ಮರದಿಂದ. ತುಂಬ ಮನೆಯಲ್ಲಿ ನೋಡಿದ್ದೇನೆ, ಭಾಳ ಒಳ್ಳೆಯ ವಿಷಯ. ಆದರೆ ಅದೇ ನೀವು 4-5 ಮಡಿಕೆ ಮಾಡಿ ನಿಮ್ಮ ಇದಕ್ಕೆ ಕಟ್ಟಿದರೆ ಅದರಲ್ಲಿ ಬರುವ ಕಸ ಕಟ್ಟಿ, ಮಾಡಿನಲ್ಲಿ ಏನಾದ್ರು ಕಸ ಕಡ್ಡಿ ಇದ್ರೆ ಅದರಲ್ಲಿ ಹಿಡ್ಕೊಳ್ತದೆ. ತಕ್ಷಣ ನಮಗದು ಕಾಣ್ತದೆ. ನಾವು ಅದನ್ನು ಬಿಚ್ಚಿ ಕ್ಲೀನ್ ಮಾಡಿ ಪುನಃ ಕಟ್ಟಿದ್ರೆ ಸಾಕಾಗ್ತದೆ. ಒಂದೆರಡು ಮನೆಗೆ ನಾನು ಹೋಗಿದ್ದೇನೆ, ಒಂದೆರಡು ಮನೆಯಲ್ಲಿ ಅವರು ಹಿಂದೆಂದ ಒಟ್ಟು ನೀರು ಶೇಖರಣೆ ಮಾಡಬೇಕು, ಮಳೆ ಕೊಯ್ಲು ಮಾಡಬೇಕು ಅಂತ ಮಾಡಿದ ನೀರನ್ನು ನೇರವಾಗಿ ಬಿಟ್ಟಿದ್ದಾರೆ ಬಾವಿಗೆ. ಏನೂ ತೊಂದರೆ ಆಗಲಿಲ್ಲ ಅವರಿಗೆ. ಅಥವಾ ಚಾ ಸೋಸುವ ನೆಟ್ ಇಲ್ಲಿದೆ. ನಮ್ಮಲ್ಲಿ ಮಹಿಳೆಯರು ಎಲ್ಲ ಚಾವನ್ನು ಸೋಸ್ತಾರೆ. ಚಾ ಸೋಸುವ ನೆಟ್ ಉಂಟಲ್ಲ, ಅದೇ ನೆಟ್ ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು. ಇದರ ಮುಖಾಂತರ ನೀವು ನಿಮ್ಮ ಬಾವಿಗೆ ಬಿಡ್ಬೋದು, ಯಾವ ತೊಂದರೆ ಆಗೋದಿಲ್ಲ. ಬಹಳ ಚೀಪಲ್ಲಿ ಆಗ್ತದೆ. ಎಷ್ಟು ಖರ್ಚಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಎಷ್ಟು ಖರ್ಚಾಗ್ತದೆ ನೀವೇ ಆಲೋಚನೆ ಮಾಡಿ. ನಿಮ್ಮ ಮನೆಯ ಪೈಪಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಮನೆಯ ಪೈಪ್ ಮಾತ್ರ. ಮೊದಲೆಲ್ಲ ಪೈಪು ಮೇಲಿಂದ ಬಿಡ್ತಾ ಇದ್ರು, ಈಗ ಹಾಗಲ್ಲ. ಎಲ್ಲ ಪೈಪನ್ನು ಕೆಳಗೆ ಮಾಡಿ ನೆಲಕ್ಕೆ ಬಿಟ್ಟಿದ್ದಾರೆ. ಮಂಗಳೂರಿನಲ್ಲಂತೂ ಬಹಳ ಬುದ್ಧಿವಂತರು, ಅದನ್ನು ನೆಲದಿಂದ ಹಾಕ್ದು ತೋಡಿಗೆ ಬಿಟ್ಟಿದ್ದಾರೆ. ಸೊ ಆ ಪೈಪನ್ನು, ಅದನ್ನೇ ಪೈಪನ್ನು ಕಟ್ ಮಾಡಿ, ಮೇಲಿಂದ ಕೆಳಗೆರೆಗೆ ಬಂದ ಪೈಪನ್ನು ಕಟ್ ಮಾಡಿ ಅದನ್ನೆಲ್ಲ ಲಿಂಕ್ ಮಾಡಬೇಕು. ಸೊ ಪೈಪ್ ಕೂಡ ಉಳಿತದೆ, ಹೆಚ್ಚು ಖರ್ಚಾಗುವುದಿಲ್ಲ. ಅದನ್ನೇ ಲಿಂಕ್ ಮಾಡಿ ನಿಮ್ಮದೇ ಪ್ಲಂಬರ್ ಮಾಡಿ ಬಾವಿ ಹತ್ರ ತನ್ನಿ. ಬಾವಿ ಹತ್ರ ತಂದು ಫಸ್ಟ್ ದೂರಿಗೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ, ಅದು ತೋರಿಸ್ತೇನೆ ನೋಡಿ. ಅದರಲ್ಲಿ ನೀರು ಹೋದ್ರೆ ಯಾವ ರೀತಿ ಹೋಗ್ತದೆ ನೋಡಿ. ಜೋರ ನೀರು, ಏನು ಜೋರಾಗಿ ಮಳೆ ಬಂದರೆ ಸಹ ಹೋಗ್ತದೆ, ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಕೂಡ ಅಷ್ಟೇ, ಚಾ ಸೋಸುವ ನೆಟ್ಟಲ್ಲಿ ಕೂಡ ಅಷ್ಟೇ. ಬಹಳ ಚೆನ್ನಾಗಿ ನೇರವಾಗಿ ಬಾವಿಗೆ ಬಿಡಬಹುದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ನಮ್ಮ ನಿರ್ಮಿತಿ ಕೇಂದ್ರ, ನಮ್ಮ ಆಫೀಸ್ನಲ್ಲಿ ಈ ರೀತಿ ಡಿಫ್ರೆಂಟ್ ಫಿಲ್ಟರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಮಳೆ ನೀರು ಕೊಯ್ಲು ಮಾಡುವಂಥ ವಿಧಾನಗಳು, ಇದನ್ನೆಲ್ಲ ನಾವು ಲೈವ್ ಮಾಡೆಲ್ಸ್ ಇದೆ, ಲೈವ್ ನಡೆಯುವಂಥದ್ದು. ಮಳೆ ಬರುವ ಅದನ್ನು ನೋಡ್ಬೋದು. ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಟೈಮಿಗೆ ಬಂದು ನೋಡ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೆ ಸಹ ನಮ್ಮ ಸಿಬ್ಬಂದಿಗಳಿರ್ತಾರೆ, ನಿಮಗೆ ಮಾಹಿತಿ ಕೊಡ್ತಾರೆ. ನೀರು ಹೋಗ್ತದೆ. ಸೊ ಚಾ, ಇದು ಸಾಕ್ಸ್, ಸಾರಿ, ಇದು ಕ್ಲೀನ್ ಮಾಡೋದು ಹೇಗೆ ಅಂತ ಅದು ನಿಮಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಕಸದಲ್ಲಿ ಅದು ಕಸ ಕಾಣ್ತದೆ, ಅದನ್ನು ಹೀಗೆ ಕ್ಲೀನ್ ಮಾಡೋದು, ಪುನಃ ಕಟ್ಟಿ ಬಿಡೋದು, ಅಷ್ಟೇ, ದೊಡ್ಡ ವಿಷಯ ಏನಿಲ್ಲ. ಹೋಗುವ ಮನೆಯಲ್ಲಿ ಇನ್ನು ಕೆಲವರು ಹೇಳ್ತಾರೆ ನಾವು ಈ ರೀತಿ ಮಾಡ್ಬೋದಲ್ಲ ಅಂತ. ಇದು ಮಾಡ್ಬೋದು. ನಿಮ್ಮಲ್ಲಿ ಡ್ರಮ್ ಸಿಗ್ತದೆ, 100 ಲೀಟರ್ನ ಡ್ರಮ್. ಆ 100 ಲೀಟರ್ನ ಡ್ರಮ್ಮಿಗೆ ಭೂಮಿಯ ಒಂದು ಪದರವನ್ನು ಹಾಕಿದಾಗೆ, ಭೂಮಿ ಒಳ್ಳೆ ಫಿಲ್ಟರ್ ಮೀಡಿಯಾ. ನಮ್ಮಲ್ಲಿ ಸಮುದ್ರ ಹತ್ತಿರ ಇದ್ರೆ ಸಹ ಸಮುದ್ರದ ಬದಿಯ ನಮ್ಮ ಮೀನುಗಾರರ ಬಂಧುಗಳು ಒಳ್ಳೆ ನೀರನ್ನು ಕುಡಿತಾ ಇದ್ದಾರೆ. ಸೊ ಅದ್ಯಾಕೆ ಅಲ್ಲಿ ಫಿಲ್ಟರ್ ಆಗಿ ಬರ್ತದೆ. ಉಪ್ಪು ಕಲ್ಮಶ ಏನಿದ್ರು ಸಹ ನೀರು ಫಿಲ್ಟರ್ ಆಗಿ ಬರ್ತದೆ. ಹಾಗೆ ಮೊಸರು ಹೇಗೆ ಒಳ್ಳೆ ಬರ್ತದೆ, ಹಾಗೆ ಅದೇ ಒಂದು ಭಾಗ, ಒಂದು ಡ್ರಮ್, 100 ಲೀಟರ್ದ ಡ್ರಮ್ ತಗೊಳ್ಳಿ. ದೊಡ್ಡದಿದ್ರೆ, ಫ್ಲ್ಯಾಟ್ ಇದ್ರೆ 200 ಲೀಟರ್ ಡ್ರಮ್ ತಗೊಳ್ಳಿ. ಆ ಫ್ಲ್ಯಾಟಿಗೆ, ಆ ಡ್ರಮ್ಮಿಗೆ ಸಾಧಾರಣ 450 ರೂಪಾಯಿಂದ 500 ರೂಪಾಯಿ ಇರ್ತದೆ. ಅದಕ್ಕೆ ಕೆಳಗೆ ಜಲ್ಲಿ, ದೊಡ್ಡ ಜಲ್ಲಿ, ಸಣ್ಣ ಜಲ್ಲಿ, ಆಮೇಲೆ ಒಂದು ನೆಟ್ಲಾನ್ ಮೆಶ್, ಆಮೇಲೆ ಅದರ ಮೇಲೆ ಇದ್ದಿಲು ಅಂದರೆ ಮಜ್ಜಿ, ಆಮೇಲೆ ಅದರ ಮೇಲೆ ಮತ್ತೊಂದು 6 mm ಜಲ್ಲಿ ಹಾಕಿ ಸುರುವಿನ ಮಳೆ ನೀರು ಹೋಗ್ಲಿಕ್ಕೆ ದಾರಿ ಮಾಡಿಕೊಡಿ. ಅಲ್ಲಿ ಒಂದು ನೀವು ಥ್ರೆಡ್ ಹಾಕಿದ ಕೂಡಲೇ ನೀರು ಇದಕ್ಕೆ ಬೀಳ್ತದೆ. ಇಲ್ಲಿ ಬಂದು ಫಿಲ್ಟರ್ ಆಗಿ ಈ ದಾರಿಯಲ್ಲಿ, ಕೆಳಗಿನ ದಾರಿಯಿಂದ ನಿಮ್ಮ ಸಂಪಿಗೆ ಹೋಗ್ತದೆ. ಏನೂ ಪ್ರಾಬ್ಲಮ್ ಇಲ್ಲ. ಈ ಥರದ್ದು ಕೂಡ ತುಂಬ ಜನ ಮಾಡಿದ್ದಾರೆ. ಇದನ್ನು ನೀವು ಕೂಡ ಮಾಡ್ಬೋದು. ಇದನ್ನು ಫ್ಲ್ಯಾಟ್ಗಳಲ್ಲಿ ಸಂಪಿಗೆಲ್ಲ ಬಿಟ್ಟು ನೀರು ಉಪಯೋಗಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಸಂಪಿಗೆ ಉಪಯೋಗಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಮಾರ್ಕೆಟ್ನಲ್ಲಿ ತುಂಬ ನಮ್ಮನೆ ಫಿಲ್ಟರ್ ಸಿಗುತ್ತೆ. ಈ ಥರ ಫಿಲ್ಟರ್ಗಳೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲೊಂದಿದೆ,
ಆ ಒಂದೊಂದು ಫಿಲ್ಟರ್ ಒಂದೊಂದು ರೀತಿ ಇದೆ, ಅದಲ್ಲಿ ನಾವು ಇಟ್ಟಿದ್ದೇವೆ, ಅದನ್ನು ನೀವೇ ನೋಡ್ಕೊಳ್ಬೋದು. ಎಲ್ಲ ಫಿಲ್ಟರ್ಗಳಲ್ಲಿ ಒಂದೇ ವಿಚಾರ ಇರೋದು, ಅದರಲ್ಲಿ ನಿಮ್ಮ ಚಾ ಸೋಸುವ ನೆಟ್ ಮಾತ್ರ ಅದು ಸ್ಟೇನ್ಲೆಸ್ ಸ್ಟೀಲ್, ಅದು ರಸ್ಟ್ ಹಿಡಿಯುವುದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಅದು ಸ್ವಲ್ಪ ನಿಮ್ಗೇನಾದರೂ ಬ್ಲಾಕ್ ಆಗಿದೆ ಅಂತ ಆಗುವಾಗ ತೆಗೆದು ಕ್ಲೀನ್ ಮಾಡ್ಬೋದು, ಅದು ನೀವಾಗಿ ನೋಡ್ಕೊಳ್ಬೋದು. ಸೊ ಇದು ಕೊಕ್ಕಡದವ್ರು ಮಾಡಿದ್ದು. ಈ ಚಾ ಸೋಸುವ ನೆಟ್ ನೀವು ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತಂದರೆ, ಇದು ಬೇಕಂತಂದರೆ ಇದಕ್ಕೆ 800 ರೂಪಾಯಿ ಚಾರ್ಜ್ ಇದೆ. ಅದೇ ಚಾ ಸೋಸುವ ನೆಟ್ 100 ರೂಪಾಯಲ್ಲಿ ನಿಮ್ಮ ಕೆಲಸ ಆಗುತ್ತೆ. ನೋಡಿ, ಇದು ನಿಜವಾಗಿ ಕ್ರಮ. ಈಗ ಪೈಪ್ ಬರ್ತಲ್ಲ, ಇದನ್ನು ಹೀಗೆ ಹೋಗ್ಲಿಕ್ಕೆ ಬಿಡಬೇಕು. ಇದು ಇಲ್ಲಿ ಬಾಗಿ ನೀವು ಮುಚ್ಚಿದ ಕೂಡಲೇ ನೀರು ಬ್ಲಾಕ್ ಆಗಿ ಈ ಟೀ ಮುಖಾಂತರ ಫಿಲ್ಟರಿಗೆ ಹೋಗ್ತದೆ, ಇಲ್ಲಿ ಫಿಲ್ಟರ್ ಆಗಿ ಹೊರಗೆ ಹೋಗ್ತದೆ. ಅದು ನಿಮ್ಮ ಬಾವಿಗೆ ಬಿಡುವಂಥ ಕ್ರಮ. ಬಾವಿಗೆ ಮೇಲಿಂದ ಬಿಡ್ಬೋದು, ಬಾವಿಗೆ ಕೆಳಗರೆಗೆ ಪೈಪ್ ತಗೊಂಡು ಹೋಗ್ಬೋದು. ನಿಮ್ಮಲ್ಲಿ ಹೋಸ್ ಪೈಪ್ ಇದ್ದರೆ ಅದನ್ನು ಕಟ್ಬೋದು, ಅಥವಾ ಪ್ಲಾಸ್ಟಿಕ್ ಪೈಪ್ ಸಿಗ್ತದೆ ಹೋಸ್ ಪೈಪ್, ಅದನ್ನು ಕೂಡ ಕಟ್ಟಿದರೆ ನೀರು ಕೆಳಗಿನವರೆಗೆ ಹೋಗ್ತದೆ, ಏನು ತೊಂದರೆ ಇಲ್ಲ. ನೋಡಿ, ಈ ರೀತಿ ವಿಧವಾದ ರೀತಿಯಲ್ಲಿ ಮಾಡ್ಬೋದು ಪ್ಲಂಬಿಂಗ್. ನಿಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಕೆಳಗೆ ಹೋಗ್ತದೆ, ಇಲ್ಲಿ ಬಂದ್ ಮಾಡಿದಾಗ ನೀರು ಫಿಲ್ಟರ್ ಆಗಿ ನಿಮ್ಮ ಸಂಪಿಗೆ ಹೋಗ್ತದೆ. ಇದು ನನ್ನ ಮನೆಯಲ್ಲಿ ಮಾಡಿರೋಂಥ ವಿಚಾರ. ನಾವು ಮೇಲಿಂದ ಇಟ್ಟಿದ್ದೇವೆ ಸರಿಯಾಗಿ ಜನರು ನೋಡಲಿ ಅಂತ. ಇದು ಪಾಪಪ್ ಫಿಲ್ಟರ್ ಅಂತೇಳಿ, ಇಲ್ಲಿ ಬಂದ ನೀರು ಹೀಗೆ ಹೋಗ್ತದೆ ಹೊರಗೆ ಸೀದಾ. ಅದರಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ, ಅದರಲ್ಲಿ ಯಾವುದೋ ಒಂದು ಫಿಲ್ಟರ್ ನೇರವಾಗಿ ಕೆಳಗೆ ಹೋಗ್ತದೆ. ಅದು ನೀವು ಬ್ಲಾಕ್ ಮಾಡಿದ ಕೂಡಲೇ ನೀರು ಫಿಲ್ಟರ್ ಆಗಿ ಬಾವಿಗೆ ಹೋಗ್ತದೆ. ಇದು ನಾವು ಒಂದು 2 ಮಳೆವರೆಗೆ ನೋಡ್ತೇವೆ. ಮತ್ತೆ ಜೋರು ಮಳೆ ಬರಲಿಕ್ಕೆ ಆಗುವಾಗ ಈ ಫಿಲ್ಟರ್ ತಡೀತದೆ, ನೀರು ಸಾಕಾಗೋದಿಲ್ಲ. ನಾನಾಗ ಫಿಲ್ಟರನ್ನು ಓಪನ್ ಮಾಡಿಬಿಡ್ತೇನೆ, ಆಗ ಬಾವಿ ನೀರು ನೇರವಾಗಿ ನೀರು ಹೋಗ್ತದೆ, ಫಿಲ್ಟರ್ ಆಗದೆ ನಮ್ಮ ಬಾವಿಗೆ ನೀರು ಹೋಗ್ತದೆ. ನಮ್ಮ ಬಾವಿಯ ನೀರನ್ನು ನಮ್ಮ ಸಿಟಿಯೊಳಗೆ ನಾವಿದ್ದೇನೆ, ಸೆಂಟರ್ ಆಫ್ ದ ಸಿಟಿ, ನೀರನ್ನು ನೇರವಾಗಿ ಕುಡಿತೇವೆ. ಅಫ್ಕೋರ್ಸ್ ನಿಮ್ಮ ಹಳ್ಳಿಗಳಲ್ಲಿ ತುಂಬ ಜನ ಕುಡಿತಾರೆ, ನಮ್ಮ ಸಿಟಿಯಲ್ಲಿ ಕುಡಿಯೋದಿಲ್ಲ. ಆ ಬಾವಿ ನೀರನ್ನು ಉಪಯೋಗಿಸ್ ಕೂಡ ಇಲ್ಲ. ಬಾವಿ ಇದ್ರೂ ಬೋರ್ವೆಲ್ ಅಂತ ಹೇಳಿ ಬಹಳ ಖುಷಿಯಿಂದ ಕುಡಿತಾರೆ. ಆದರೆ ನಾವು ಬಾವಿ ನೀರನ್ನು ಮನೆ ಮಂದಿಗಳೆಲ್ಲ ಒಟ್ಟಿಗೆ ನೀರಾಗಿ ಕುಡಿತೇವೆ. ಓಪನ್ ಆಗಿ ನಾವು ವಿದೌಟ್ ಕುದಿಸದೆ ಅಥವಾ ಫಿಲ್ಟರಿಗೆ ಹಾಕದೆ ಕುಡಿತೇವೆ. ಸಾರಿ, ನಮ್ಮ ಆಫೀಸ್ನಲ್ಲಿ ಒಂದು ಟಾಂಕಿ ಇಟ್ಟಿದ್ದೇವೆ. ಅದು ನಾವು ಮಳೆ ನೀರು ಕೊಯ್ಲಿಗೋಸ್ಕರವಾಗಿ ವಿಶೇಷವಾಗಿ ಮಾಡಿದ ಟಾಂಕಿ. ಆ ಟಾಂಕಿಯಲ್ಲಿ ಸುಮಾರು 10,000 ಲೀಟರ್ ಹಿಡಿತದೆ. ಆದರೆ ಅದರಲ್ಲಿ 10,000 ಲೀಟರ್ ನೀರು ಹಿಡಿತದೆ. ನಾವು ಡಿಸೆಂಬರ್ವರೆಗೆ ಅದರಲ್ಲಿ ನೀರು ಕಲೆಕ್ಟ್ ಮಾಡ್ತೇವೆ. ಡಿಸೆಂಬರ್ ನಂತರ ಅದರ ಟ್ಯಾಪ್ ಬಂದ್ ಮಾಡ್ತೇವೆ. ಆಗ ಏನಾಗುತ್ತೆ, ನೀರನ್ನು ನಾವು ಬರೀ ಹ್ಯಾಂಡ್ ಪಂಪಲ್ಲಿ ಹೊರಗೆ ತೆಗಿಲಿಕ್ಕೆ, ಪಂಪ್ ಆಗಲಿಲ್ಲ, ಬರೀ ಹ್ಯಾಂಡ್ ಪಂಪಲ್ಲಿ ಎಷ್ಟು ಬೇಕೋ ಅಷ್ಟು. ನಮ್ಮಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಬರ್ತಾರೆ ನೋಡಲಿಕ್ಕೆ ಮಾಡಲಿಕ್ಕೆ ಅಂತ, ಅವರಿಗೆಲ್ಲ ನಾವು ನೀರು ಕುಡಿಸ್ತೇವೆ. ಎಲ್ಲರೂ ಕುಡಿದು ಸಂತೋಷ ಪಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ಏಪ್ರಿಲ್ವರೆಗೆ ನಾವು ಅದನ್ನು ಈ ಸರಿ ಪ್ರಿಸರ್ವ್ ಮಾಡಿದ್ವಿ. ಲಾಸ್ಟ್ ನೀರು ತೆಗೆಯುವಾಗ ಏಪ್ರಿಲ್ ಆಗಿತ್ತು. ಏಪ್ರಿಲ್ವರೆಗೂ ಆ ನೀರು ಶುದ್ಧವಾಗಿತ್ತು. ಹೇಗಂತ ಹೇಳಿದರೆ, ನಾವು NITಗೆ ನೀರು ತಗೊಂಡೋಗಿ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿ ನಾವು ಪ್ರೂವ್ ಮಾಡಿದ್ದೇವೆ ಅದನ್ನು ಕುಡಿಲಿಕ್ಕೆ ಉಪಯೋಗಿಸ್ಬೋದು ಅಂತ NITಗರು ಟೆಸ್ಟ್ ಕೊಟ್ಟಿದ್ದಾರೆ. ನಾವು ಬರೀ 3-4 ತಿಂಗಳ ಬಗ್ಗೆ ಮಾತಾಡ್ತೇವೆ. ರಾಜಸ್ಥಾನದಲ್ಲಿ ಟಾಂಕ ಅಂತ ಮಾಡ್ತಾರೆ, ಮನೆಯ ಕೆಳಗೆ ಇಡೀ ಮನೆಯ ಪಂಚಾಂಗದ ಸುತ್ತವೂ ನೀರು ಶೇಖರಣೆ ಮಾಡ್ತಾರೆ. ಆಗ ಅದನ್ನು ಕುಡಿಲಿಕ್ಕೆ ಮತ್ತು ಅಡಿಗೆಗೆ ಮಾತ್ರ ಉಪಯೋಗಿಸ್ತಾರೆ, ಬೇರೆ ಯಾವ ಕೆಲಸಕ್ಕೂ ಉಪಯೋಗಿಸೋದಿಲ್ಲ. ಅದು ಸುಮಾರು 8 ತಿಂಗಳು ಬರ್ತದೆ. ಮಳೆ ನೀರು ಅಷ್ಟು ಶುದ್ಧವಾಗಿರ್ತದೆ. ಅದು ಬಿಟ್ಟು ನಾವು ದುಡ್ಡು ಕೊಟ್ಟು ಬಾಟ್ಲಿಯಲ್ಲಿ ನೀರು ಕುಡಿತಾ ಇದ್ದೇವೆ. ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ ಕೆಲವರು, ನಮ್ಮಲ್ಲಿ ಜಾಗ ಇಲ್ಲ, ನಾವು ಹೇಗೆ ಮಾಡೋದು ಅಂಥವರೆಲ್ಲ ಈ ಥರ ಕೂಡ ಶೇಖರಣೆ ಮಾಡ್ಬೋದು. ಹಲವಾರು ಡ್ರಮ್ಗಳನ್ನ ಇಟ್ಕೊಂಡು ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಒಂದೊಂದೇ ಡ್ರಮ್ಮನ್ನು ನೀವು ಮುಂದೆ ನೀರಿಲ್ಲದಾಗ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಅಂತರ್ಜಲ ಮರುಪೂರ್ಣ, ಇಂಗುಗುಂಡಿ ಎಲ್ಲ ಒಂದೇ ಅರ್ಥ. ಕೊನೆಯದಾಗಿ ಮಳೆ ಕೊಯ್ಲು ಮಾಡುವಂಥ ವಿಚಾರ. ಇದರ ಬಗ್ಗೆ ಕೆಲವು ಮನೆಯಲ್ಲಿ ಜಾಗ ಇಲ್ಲ, ಸಂಪಿಲ್ಲ, ನಮಗೆ ಮಾಡಲಿಕ್ಕೆಲ್ಲ, ಅದನ್ನು ನಾವು ಮರುಪೂರ್ಣ ಮಾಡಬೇಕು. ಇಂಗುಗುಂಡಿ ಮಾಡೋದು ಹೇಗೆ? ಇಂಗುಗುಂಡಿ ಅಂತ ಹೇಳಿದರೆ ಇಂಥ ಒಂದು ಡ್ರಮ್ ತಗೊಳ್ಬೋದು. ಇದೇ ರೀತಿ ಮಾಡಬೇಕಂತಲ್ಲ, ಡ್ರಮ್ ತಗೊಳ್ಬೋದು. ಆ ಡ್ರಮ್ಮಿಗೆಲ್ಲ ತೂತ ಮಾಡಿ, ಮೇಲ್ಗಡೆ ಒಂದು ತೂತ ಮಾಡಿ ನಿಮ್ಮ ಮನೆಯ ನೀರನ್ನು ಅದಕ್ಕೆ ಬಿಡುದು. ಒಂದು 3x3x3 ಅಥವಾ 4x4x4, 5x5x5 ನಿಮ್ಮ ಶಕ್ತಿ ಅನುಸಾರ ಗುಂಡಿ ಮಾಡ್ಬೋದು. ಆ ಗುಂಡಿಗೆ ನೀರು ಬಿಡುವುದು. ಆ ನೀರು ಅದಕ್ಕೆ ಕಲ್ಲುಗಳನ್ನು ತುಂಬಿಸಿದಾಗ ಅದು ಗಟ್ಟಿಯಾಗ್ತದೆ. ಆಮೇಲೆ ಅದರ ಮೇಲೆ ನಿಮಗೆ ಅದು ಜಾಗ ವೇಸ್ಟ್ ಆಗುತ್ತೆ ಸರ್, ನಮಗೆ ಅದು ಜಾಗ ಅದ್ರ ಮೇಲೆ ನಮಗೆ ಗಾರ್ಡನ್ ಮಾಡಬೇಕು ಅಂದರೆ ತೊಂದರೆ ಇಲ್ಲ, ಅದನ್ನು ಮುಚ್ಚಿ ನೀವು ಗಾರ್ಡನ್ ಕಂಟಿನ್ಯೂ ಮಾಡ್ಬೋದು. ಗಾರ್ಡನ್ ಮಾಡ್ಬೋದು. ಅದರ ಮೇಲೆ ಇನ್ನೂ 1.5 ಫೀಟ್ ಕೆಳಗೆ ಮಾಡಿದರೆ ನೀವು ಅದರ ಸಣ್ಣ ಗಿಡ ಕೂಡ ನಡ್ಬೋದು. ಮತ್ತೆ ಅದು ಒಂದೇ
ಡ್ರಮ್ ಹಾಕ್ಬೇಕಂತಿಲ್ಲ. ಈ ಥರ ಹೊಟ್ಟೆ ಮಾಡಿ ಒಂದೇ ಡ್ರಮ್ ಅಂತಿಲ್ಲ, ನೀವು ಎಷ್ಟು ಬೇಕಾದ್ರೂ ಡ್ರಮ್ ಕಂಟಿನ್ಯೂಸ್ ಆಗಿ ಸೀರೀಸಲ್ಲಿ ಅದನ್ನು ಕಂಟಿನ್ಯೂ ಮಾಡಿದ್ರೆ ಎಷ್ಟು ನೀರು ಕೂಡ ಅದು ತಗೊಳ್ತದೆ. ನನ್ನ ಆ್ಯಾವ್ರೇಜ್ ಒಂದು ಡ್ರಮ್ 200 ಲೀಟ್ರ್ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಬೇಕಾದಂಥ ಸುತ್ತಮುತ್ತಲಿನ ಜಾಗ ಅಂತ ಹೇಳಿ ಸಾಧಾರಣ 1000ರಿಂದ 2000 ಲೀಟ್ರ್ ನಾವು ನೆಲಕ್ಕೆ ಬಿಡಲಿಕ್ಕಾಗ್ತದೆ, ಹಿಂಗು ಗುಡ್ಡೆ ಪ್ರಕಾರ ಬಿಡಲಿಕ್ಕಾಗುತ್ತೆ. ಇದನ್ನು ಬಾವಿ ಹತ್ತಿರ ಸಹ ಮಾಡ್ಬೋದು, ಅಥವಾ ಮನೆಯಲ್ಲಿ ಜಾಗ ಇಲ್ಲದಲ್ಲಿ ಮಾಡ್ಬೋದು, ಗಾರ್ಡನಲ್ಲಿ ಮಾಡ್ಬೋದು. ಮನೆಯಲ್ಲಿ ಎಷ್ಟು ನಮಗೆ ಪೈಪ್ಲೈನ್ ಮಾಡುವಾಗ ನಾವು ಆದಷ್ಟು ಹೇಳ್ತೇವೆ, ಇಲ್ಲಿ ನೋಡಿ ನೆಲದ ಅಡಿಯಿಂದ ಮಾಡಿದ್ದೇವೆ. ನೆಲದ ಅಡಿಯಲ್ಲಿ ಎಲ್ಲೂ ನಾವು ಮಾಡಲಿಕ್ಕೆ ಮನೆ ಮಂದಿಗೆ ಹೇಳುವುದಿಲ್ಲ. ನಮ್ಮ ಆಫೀಸಲ್ಲಿ ಆಯಿತು, ನಾವು ಮಾಡಿದ್ದೇವೆ, ನೀರು ಬರ್ತಾ ಇದೆ ಮೇಲೆ, ಆ ನೀರು ಫುಲ್ಲಾಗಿ ಬಾವಿಗೆ ಹೋಗ್ತದೆ. ಮನೆ ನೆಲದ ಕೆಳಗೆ ಫಿಲ್ಟರ್ ಆದ ಮೇಲೆ, ನೀವು ಬಾವಿ ನೀರು ಫಿಲ್ಟರ್ ಆದ ಮೇಲೆ ಡೈರೆಕ್ಟ್ ಅದು ಬಾವಿಗೆ ಹೋಗ್ಬಿಟ್ಟು ಅದು ಬಿಟ್ಟು ಪುನಃ ಮೇಲೆ ಬರುವುದಾಗಲಿ ಹೋಗಬಾರ್ದು, ಅದು ನೇರ ಬಾವಿಗೆ ಹೋಗಬೇಕು. ಅದನ್ನು ತುಂಬ ಜ್ಞಾಪಕ ಇಡಿ, ಇಲ್ಲಾಂದರೆ ನೀರು ಪೈಪಲ್ಲಿ ಉಳಿದ್ರೆ ಫಿಲ್ಟರ್ ಆದ ಮೇಲೆ ಅದು ಮತ್ತೆ ಕ್ರಿಮಿಕೀಟಗಳಿಗೆ ಆಸ್ಪದ ಕೊಡ್ತದೆ. ನಮ್ಮಲ್ಲಿ ಒಂದು ಭಾಷೆ ಇದೆ, ಅವ ದುಡ್ಡನ್ನು ನೀರಂತೆ ಖರ್ಚು ಮಾಡಿದ ಅಂತ, ದುಡ್ಡನ್ನು ನೀರಿನಂತೆ ಖರ್ಚು ಮಾಡಿದ ಅಂತ ಒಂದು ಹೇಳಿಕೆ ಇದೆ. ಆದರೆ ಆ ಮಾತು ಇನ್ನೂ ನೀರನ್ನು ದುಡ್ಡಿನಂತೆ ಖರ್ಚು ಮಾಡಿದ ಅಂತ ನಾವು ಯೋಚನೆ ಮಾಡುವ ಕಾಲ ಬಂದಿದೆ. ನವೀನ್ ಡಿ ಪಟೀಲ್ ಅವ್ರದ್ದೊಂದು ನಾಟಕ ಇತ್ತು, ಅದರಲ್ಲೊಂದು ಜೋಕ್ ಇದೆ. ಅದರಲ್ಲಿ ಅವರು ನವೀನ್ ಡಿ ಪಟೀಲ್ ಸ್ಟೂಡೆಂಟು ಮಾಸ್ಟ್ರಿಗೆ ಪ್ರಶ್ನೆ ಕೇಳ್ತಾನೆ, ಮಾಸ್ಟ್ರೇ ನೀವು ನೀರಿಗೆ ನೊಣ ಬಿದ್ದರೆ ಏನು ಮಾಡ್ತೀರಿ? ಮಾಸ್ಟರ್ ಹೇಳ್ತಾರೆ, ನೀರು ಚೆಲ್ತೇವೆ. ಅದೇ ತುಪ್ಪಕ್ಕೆ ನೊಣ ಬಿದ್ದರೆ ಏನು ಮಾಡ್ತೀರಿ? ತುಪ್ಪಕ್ಕೆ ನೊಣ ಬಿದ್ದರೆ ನಾವು ತುಪ್ಪ ತೆಗೆದು ತುಪ್ಪವನ್ನು ಉಪಯೋಗಿಸ್ತೇವೆ, ನೊಣವನ್ನು ಬಿಸಾಡ್ತೇವೆ. ಹೀಗೆ ಮಾಡಿಯೇ ನಮ್ಮ ಇಡೀ ಕರ್ನಾಟಕದಲ್ಲಿ ನೀರಿಲ್ಲ. ನಿಮ್ಮಂಥ ಮಾಸ್ಟರ್ಗಳಿರೋದ್ರಿಂದಲೇ ಇಡೀ ಕರ್ನಾಟಕದಲ್ಲಿ ನಮಗೆ ನೀರಿಲ್ಲ. ಆದ್ದರಿಂದ ನೀವು ಇನ್ನು ಮುಂದೆ ತುಪ್ಪವನ್ನು ಚೆಲ್ಲಬೇಕು, ಯಾಕಂದ್ರೆ ಅದು ತಿಂದರೆ ಮನುಷ್ಯ ದಪ್ಪ ಆಗ್ತಾನೆ. ನೀರನ್ನು ಕುಡಿಬೇಕು, ನೀರನ್ನು ಸೇವಿಸಬೇಕು, ನೀರನ್ನು ಉಳಿಸ್ಬೇಕು. ಬಹಳ ಒಳ್ಳೆ ಅರ್ಥ ಇರುವಂಥ ಜೋಕ್ ಅದು. ಅಂದರೆ ನಮ್ಮಲ್ಲಿ ಆ ಆಟಿಟ್ಯೂಡ್ ಬಂದಿದೆ, ನಮ್ಮಲ್ಲಿ ಒಂದು ಬುದ್ಧಿ ಬಂದುಬಿಟ್ಟಿದೆ, ನೀರಂದರೆ ಸಸಾರ ಆಗಿಬಿಟ್ಟಿದೆ ನಮಗೆ. ಆ ಸಸಾರ ಆಗುವುದನ್ನು, ನೀರನ್ನು ಇನ್ನು ಪವಿತ್ರ ಅಂತ ನಾವು ತಿಳ್ಕೊಳ್ಬೇಕು. ನೀರು ನಮ್ಮ ಹಣದಾಗೆ ಹೇಗೆ ನೋಡ್ಕೊಳ್ಳೋದು? ಕ್ಯಾಶ್ ನಮ್ಮಲ್ಲಿ ಯಾವಾಗಲೂ ಕೈ ಸ್ವಲ್ಪ ಆದರೂ ದುಡ್ಡು ಇಲ್ದಿದ್ರೆ ನಮಗೆ ಧೈರ್ಯ ಬರೋದಿಲ್ಲ. ಎಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಆದರೂ ಕ್ಯಾಶ್ ಬೇಕು, ಹೌದಲ್ಲ? ಹಾಗೆ ಒಂದು ನಗರಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಆದರೂ ಕ್ಯಾಶ್ ಅಂತ ಹೇಳಿದರೆ ನಮ್ಮಲ್ಲಿರುವ ಕೆರೆ, ಮದಕ, ಹೊಂಡ, ಝರಿಗಳು, ಅದನ್ನು ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು. ಮಂಗಳೂರಿನಲ್ಲಿ ಗುಜ್ಜರೆ ಕೆರೆ ಕಾಣೆಯಾಗಿದೆ, ಕಾವೂರು ಗುಜ್ಜರೆ ಕೆರೆ, ಎಮ್ಮೆ ಕೆರೆ ಅರ್ಧ ಹೋಗಿದೆ. ಕಾವೂರು 8 ಎಕರೆ ಕೆರೆಯಲ್ಲಿ 4 ಎಕರೆ ಮಾತ್ರ ಉಂಟು, ಇನ್ನು 4 ಎಕರೆಯಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಹೀಗೆ ಆದರೆ ನಮ್ಮಲ್ಲಿ ನಗದು ಖಾಲಿ ಆದರೆ ನಾವು ಹೇಗೆ ಬದುಕುದು? ಒಂದು ಕಂಪನಿ ಅಥವಾ ಒಂದು ಇಂಡಸ್ಟ್ರಿ ಕ್ಯಾಶ್ ರಿಚ್ ಕಂಪನಿ ಅಂತ ನಾವು ಹೇಳ್ತೇವೆ, ಅಂತ ಹೇಳಿದರೆ ಅದು ಬೇಕಾದಷ್ಟು ಒಂದು ದುಡ್ಡಿದೆ ಅಂತ. ದುಡ್ಡಿರಬೇಕಾದ್ರೆ ನಾವು ವಾಟರ್ ರಿಚ್ ನಗರ ಆಗಬೇಕು. SBI ಅಕೌಂಟ್ ಅಂದ್ರೇನು? ಬಾವಿ. ನಾವು SBI ಅಕೌಂಟ್ ಎಷ್ಟು ಬೇಕಾದ್ರೆ ದುಡ್ಡು ಹಾಕ್ಬೋದು, ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಬೇಕಾದರೂ ಹಾಕಿ, ನಿಮಗೆ ಅದರಿಂದ ಲಾಭವೇ ಹೊರತು, ನಿಮಗೆ ಸಿಂಪಲ್ ಆಗಿ ನಿಮಗೆ ಬೆನಿಫಿಟ್ ಆಗ್ತದೆ ಹೊರತು ನಿಮಗೆ ನಷ್ಟ ಇಲ್ಲ. ಅದೇ ಬಾವಿಗೆ ನೀವು ಎಷ್ಟು ಬೇಕಾದರೂ ನೀರು ಹಾಕಿ, ಬಾವಿ ತುಂಬುವುದಿಲ್ಲ. ನೆಲದ ನೀರು ಮೇಲೆ ಎಷ್ಟು ಬೇಕಾದರೂ ಬರಲಿ, ನೀವು ಆದರೂ ನೀರು ಬಿಡಿ, ಬಾವಿಗೆ ನೀರು ಓವರ್ಫ್ಲೋ ಆಗೋದಿಲ್ಲ, ಬೋರ್ವೆಲ್ ಆಗ್ತದೆ. ಠೇವಣಿ ಅಂದ್ರೇನು? ಎಫ್ ಡಿ ಯಾಕೋ ತೆಗಿತೇವೆ ನಾವು? ನಮಗೆ ತೀರಾ ಅಗತ್ಯ ಇದ್ದಾಗ ಮಾತ್ರ ತೆಗಿತೇವೆ, ಇಲ್ಲ ನಾವು FD ಮುಟ್ಟೋದಿಲ್ಲ, ಅದು ನಮಗೆ ಬೇಕು ಮುಂದಿನ ಜೀವನಕ್ಕೆ. ಬೋರ್ವೆಲ್ಗಳಂದರೆ FDಗಳಿದ್ದ ಹಾಗೆ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ, ಯಾವಾಗ ತೀರ ಅಗತ್ಯ ಇದ್ರೆ ತೆಗಿಬೇಕು, ಇಲ್ಲ ತೆಗಿಬಾರ್ದು. ನಮಗೆ ಒಬ್ಬ ಮನುಷ್ಯನಿಗೆ ಇಂಜೆಕ್ಷನ್ ಕೊಟ್ಟ ಹಾಗೆ, ನಮ್ಗೆ 1 ಇಂಜೆಕ್ಷನ್ ಕೊಟ್ಟರೆ 2 ಇಂಜೆಕ್ಷನ್ ಕೊಟ್ಟರೆ ತಡ್ಕೊಳ್ತೀವಿ, ಮೈಪೂರ್ತಿ ಇಂಜೆಕ್ಷನ್ ಕೊಟ್ಟರೆ ನಾವು ಬದುಕೋದಿಲ್ಲ. ಭೂಮಿ ತಾಯಿನೂ ಹಾಗೆ, ಬೋರ್ವೆಲ್ ಹಾಕಿ ಇಂಜೆಕ್ಷನ್ ಕೊಟ್ಟರೆ ಆ ಭೂಮಿ ತಾಯಿ ಎಲ್ಲಿ ನೀರು ಕೊಡ್ತಾಳೆ ನಮಗೆ? ಆದ್ದರಿಂದ ನಾವು ಬೋರ್ವೆಲ್ಲನ್ನು ಆದಷ್ಟು ತಡಿಬೇಕು, ಕಡಿಮೆ ಮಾಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಬೇಂದ್ರೆ ತೀರ್ಥ ಅಂತ ಕೇಳಿದಿರ? ಪುತ್ತೂರಿನಲ್ಲಿದೆ, ನಮ್ಮ ದಕ್ಷಿಣ ಕನ್ನಡದಲ್ಲೇ ಇದೆ. ನಾವು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ, ಅದಕ್ಕೆ ಟೂರಿಸಮ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ 24 ಗಂಟೆ 365 ಡೇಸ್ 365 ದಿನ ಕೂಡ ಬಿಸಿ ನೀರು ಬರ್ತಾ ಇತ್ತು. ನಾನು ಹೋಗಿ ಮುಟ್ಟಿ ನೋಡಿದ್ದೇನೆ. ಆದರೆ ಅದೀಗ ಬರಿದಾಗಿದೆ. ಯಾಕೆ? ಗೌರ್ಮೆಂಟಲ್ಲೇ ನೋಡಿ, ಹಿಂದಿನ ತೋಟದವರು, ಯಾರೋ ಪ್ರೈವೇಟ್ ತೋಟದವರು ಬೋರ್ವೆಲ್ ತೋಡಿದ ಕಾರಣ ಇಲ್ಲಿ ನೀರು ಬರ್ತಿದೆ, ಪೇಪರಲ್ಲಿ ಬಂದಿದೆ. ಅದನ್ನು ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿ ರಿಪೋರ್ಟ್ ಕಳಿಸಿದ್ದಾರೆ. ಸೊ ಅಷ್ಟು ಗೊತ್ತಿದ್ದು ಕೂಡ ನಾವು ಬೋರ್ವೆಲ್ಲನ್ನು ತಡಲಿಕ್ಕೆ ಆಗೋದಿಲ್ಲ, ಆದಷ್ಟು ತಡಿಬೋದು. ಮೊನ್ನೆ ಲಾಸ್ಟ್ ಇಯರ್ ಕಿನ್ನಿಗೋಳಿ
ಮತ್ತು ಕಟೀಲ್ನ ಆ ಕಡೆ ಪರಿಸರದಲ್ಲಿ ಬೋರ್ವೆಲ್ ತೋಡ್ಲಿಕ್ಕೆ ಬಂದಾಗ ಗ್ರಾಮಸ್ಥರೆಲ್ಲ ಒಟ್ಟು ಸೇರಿ ಆ ಬೋರ್ವೆಲ್ ತೋಡ್ಲಿಕ್ಕಿಲ್ಲ, ನಮ್ಮಲ್ಲಿ ಬಾವಿ ಇದೆ ಪಬ್ಲಿಕ್ ವೆಲ್, ಅದನ್ನು ನೀವು ರಿಜ್ಯುವಿನೇಟ್ ಮಾಡಿ ಅಂತ ಒತ್ತಾಯ ಮಾಡಿ ಬೋರ್ವೆಲ್ ಅನ್ನು ವಾಪಸ್ ಕಳಿಸಿದ್ದು ಬೇಕಾದಷ್ಟು ರೀಸನ್ಸ್ ಇದೆ. ಸೊ ನೋಡಿ, ನೆಲದ ಪದರು ಹೀಗಿರ್ತದೆ ಅಂದಾಜು. ಇದು ನಿಮಗೆ ಐಡಿಯಾ ಕೊಡ್ಲಿಕ್ಕೆ. ಇಲ್ಲಿ ಬಾವಿ ತೋಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಬೇಕಾದ್ರೆ ನೀರು ಸಿಗ್ತದೆ. ಅದೇ ಕೆಳಗಿನ ಮಟ್ಟದವರೆಗೆ ನೀವು ಹೋದ್ರೆ ಭೂಮಿ ಬರಡಾಗದೇ ಇರ್ತದ? ಯೋಚನೆ ಮಾಡಿ. ಆದರೆ ಸಹ ಈ ಬೋರ್ವೆಲ್ ತೋಡಿದೇವಪ್ಪ, ಈಗ ಬೋರ್ವೆಲ್ಗೆ ನಾವು ನೀರಿಗಿಸೋದು ಹೇಗೆ ಅಂತ ಹೇಳಿದ್ರೆ, ಬೋರ್ವೆಲ್ನ ಸುತ್ತ ಒಂದು 10 ಫೀಟು ಗುಂಡಿ ತೆಗಿಬೋದು, 10 ಫೀಟ್ ಆಳ ತೆಗಿಬೋದು, 10 ಫೀಟ್ ಅಗಲ ತೆಗಿಬೋದು, 15 ಫೀಟ್ ಅಗಲ ಸಹ ತೆಗಿಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಬೋರ್ವೆಲ್ ಅನ್ನು ಸ್ಟ್ರೆಂಥನ್ ಮಾಡಿ ಅದಕ್ಕೆ ಬೋರ್ವೆಲ್ಗೆ ರಂಧ್ರ ಅಥವಾ ತೂತ, ಹೋಲ್ಸ್ ಅಥವಾ ಸ್ಲಿಟ್ಸ್ ಅನ್ನು ತೆಗಿಬೇಕು. ತೆಗೆದು ಅದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿ ಬರೇ ಜಲ್ಲಿಕಲ್ಲುಗಳನ್ನು ಫಿಲ್ ಮಾಡಬೇಕು. ನೆಟ್ಲಾನ್ ಮೆಶ್ ಸುತ್ತಲೂ ನೆಟ್ಲಾನ್ ಮೆಶ್ ಕಟ್ಟಬೇಕು. ನೆಟ್ಲಾನ್ ಮೆಶ್ ಕಟ್ಟಿದ ಮೇಲೆ ಇದ್ದಿಲು ಮಜ್ಜಿ ಅದನ್ನು ಹಾಕಬೇಕು. ಅದನ್ನು ಹಾಕಿ ಕಲ್ಲು ಕಟ್ಟಬೇಕು. ಇಡೀ ಫ್ಯಾಕ್ಟ್ರಿದ್ದು ನೀರು, ಇದು ನಮ್ಮ ಮನೆದಲ್ಲ, ಫ್ಯಾಕ್ಟ್ರಿದು 6 ಇಂಚಲ್ಲಿ ನೀರು ಬರ್ತದೆ. ನೀರು ಬತ್ತು ಮೇಲ್ಗಡೆ ಒಂದು ಲೇಯರ್ ಆಫ್ ಜೆಲ್ಲಿ, ಮತ್ತೆ ಸ್ವಲ್ಪ ಜಾಗ ಅಂತ ಹೇಳಿದರೆ, ಈಗ ನೋಡಿ ಒಂದು ಸಾಧಾರಣ 3 ಫೀಟ್ನಷ್ಟು ಜಾಗ ಇದೆ. ಮಳೆ ನೀರು ಅದಕ್ಕೆ ಬಿಟ್ಟರೆ ಆಯಿತು ನೇರವಾಗಿ, ಮತ್ತೆ ಫಿಲ್ಟ್ರೇಷನ್ ಆಗತ್ತಿಲ್ಲ, ಅದೇ ಫಿಲ್ಟರ್. ಮಳೆ ನೀರನ್ನು ಕಟ್ಟಡದಿಂದ ನೇರವಾಗಿ ಅದಕ್ಕೆ ಬಿಡುದು. ಏನಾಗ್ತದೆ ನೋಡಿ, ಎಷ್ಟು ನೀರು ತಗೊಳ್ತದೆ ನೋಡಿ ಬೋರ್ವೆಲ್, ಅಷ್ಟನ್ನು ನೀರು ಅದನ್ನು ಕುಡಿತದೆ. ಇದನ್ನು ನಾವು ಮಾಡೋಣ. ಇದೆಲ್ಲ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟದ್ದು, ಮದಕ ಕೆರೆ ನಿಮ್ಮ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇದು ಸಹಜವಾಗಿ ನಡೀತದೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಮನೆಗೆ ನಾವು ಹೋಗ್ತಾ ಇದ್ದೇವೆ. ಈಗ ಕೂಡ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಮನೆಗೆ ಮಳೆ ನೀರು ಕೊಯ್ಲು ಮಾಡಬೇಕಂತಿದ್ರೆ ನಾವು ಅಥವಾ ನಮ್ಮ ಇಂಜಿನಿಯರ್ಸ್ ಬಂದು ನಿಮಗೆ ಮಳೆ ಕೊಯ್ಲು ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೇವೆ. ಈಗ ತಾನೇ ಇಲ್ಲೊಂದು ಪದ್ಮನಾಭರವರ ಮನೆಗೆ ಹೋಗಿ ಬಂದೆ, ಹೇಗೆ ಮಾಡೋದು ಅಂತ ಹೇಳಿ ಬಂದೆ. ಹಾಗೆ ಅವರವರ ಮನೆಗೆ ಹೋಗ್ತೇವೆ ನಾವು. ಈ ಉದಯವಾಣಿ ಅಭಿಯಾನ ಆದಮೇಲಂತೂ ನಮ್ಗೆ ಸಾಧಾರಣ 100 ಮನೆಗಳಿಗೆ ಹೋಗಿದ್ದೇನೆ. ಆದರೆ ಒಳ್ಳೆ ಅನುಭವ ಕೊಟ್ಟಿದೆ. ಕೆಲವರು ಮಾಡಿದ್ದಾರೆ, ಕೆಲವರು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಶಾಲೆಗಳು, ಕಾಲೇಜುಗಳು, ದೊಡ್ಡ ದೊಡ್ಡ ಶಾಲೆಗಳು, ಚರ್ಚ್ಗಳು ಮಾಡಲಿಕ್ಕೆ ಮುಂದೆ ಬಂದಿದ್ದಾವೆ. ಸೊ ನೀವು ಕೂಡ ಇದರ ಅನುಭವವನ್ನು ಪಡ್ಕೊಳ್ಬೋದು, ಅಥವಾ ನೀವಾಗಿ ಸುರತ್ಕಲ್ಲಿಗೆ ಬಂದು ನೋಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಸಣ್ಣ ಸಣ್ಣ ಮನೆಗಳಿಗೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತದೆ. ಅಂದರೆ ಆ ಜನಗಳಿಗೆ ಅದನ್ನು ಉಪಯೋಗಿಸ್ಕೊಂಡು ಗೊತ್ತಿಲ್ಲ, ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ಟ್ಯಾಂಕಿ ಮಾತ್ರ ಉಪಯೋಗಿಸ್ತಾರೆ, ಪೈಪ್ ಉಪಯೋಗಿಸೋದಿಲ್ಲ. ಇದು ನೋಡಿ, ಇದು ಕೊರಗರ ಮನೆಗಳಿಗೆ ಮಾಡಿದ್ದು. ಆ ಟ್ಯಾಂಕಿ ಈಗಲೂ ಉಪಯೋಗಿಸ್ತಾರೆ, ಮಾತ್ರ ಟ್ಯಾಂಕಿ ನೀರು ಆಗ್ತದೆ ಅವರಿಗೆ. ಅಂದರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ ನಿಮಗೆ ನರೇಗಾ ಯೋಜನೆಯಡಿ ಸಾಧಾರಣ 35,000 ರೂಪಾಯಿ ಕೊಡ್ತಾರೆ. ಸೊ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ನಿಮಗೆ ಬಿಟ್ಟದ್ದು. ಮಳೆ ನೀರು ಶುದ್ಧ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕೆಲವರಿಗೆ ಡೌಟ್. ಇದರಲ್ಲಿ ಹಲವಾರು ಟೆಸ್ಟ್ಗಳಿದೆ. ನಾವು ಸಜೆಸ್ಟ್ ಮಾಡೋದು, ನೀವು ಲ್ಯಾಬೋರೇಟರಿಗೆ ತಗೊಂಡು ಹೋಗಿ, ಇಲ್ಲ ನಿಮ್ಮ ಹೆಲ್ತ್ ಆಫೀಸರ್ ಇದ್ದಾರಲ್ಲ ಅವರಿಗೆ ಫೋನ್ ಮಾಡಿ, ಇಲ್ಲಿ ಮಲೇರಿಯಾ ಬರುವ ಸಾಧ್ಯತೆ ಇದೆ, ನಮ್ಮ ನೀರನ್ನು ಸ್ವಲ್ಪ ಟೆಸ್ಟ್ ಮಾಡಿ ಅಂತ ಹೇಳಿದರೆ ಅವರು ಫ್ರೀ ಆಗಿ ಟೆಸ್ಟ್ ಮಾಡಿ ಕೊಡ್ತಾರೆ. ನಿಮಗೆ ಫ್ರೀ ಟೆಸ್ಟ್ ಆಗ್ತದೆ. ಇಲ್ಲಾಂದರೆ ಬೇರೆ ಕಾಲೇಜುಗಳಲ್ಲಿ, ಯಾವುದು ಬೇರೆ ಬೇರೆ ಕಾಲೇಜುಗಳಲ್ಲಿ, ಯಾವುದೇ ಕಾಲೇಜ್ ಇರ್ಬೋದು, ಅದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, KPT ಇರ್ಬೋದು, ಅಥವಾ ಗೌರ್ಮೆಂಟ್ ಕಾಲೇಜ್ ಮಂಗಳೂರು ಇರ್ಬೋದು, ಫಿಶರೀಸ್ ಕಾಲೇಜ್ ಇರ್ಬೋದು, ಇವರೆಲ್ಲ ನಿಮಗೆ ನೀರು ಟೆಸ್ಟ್ ಮಾಡ್ತಾರೆ. ಮರ ನೀರು ಮೇಲೆ ಬಂದ ನೀರನ್ನು ನಿಧಾನವಾಗಿ ಬಿಡ್ತದೆ ಮಾತ್ರ ಅಲ್ಲ, ಅದು ಭೂಮಿಗೆ ಬಿಡ್ತದೆ, ಅದು ನಿಧಾನಕ್ಕೆ ಬಿಡ್ತದೆ. ನಾವು ಮಾತ್ರ ಮನುಷ್ಯರು ನಮಗೆ ನೀರು ಬಿಡುದು ಮಾತ್ರ ಅಲ್ಲ, ವೇಸ್ಟ್ ಮಾಡಿ ಅದನ್ನು ಡ್ರೈನೇಜಿಗೆ ಬಿಡ್ತಾ ಇದ್ದೇವೆ. ಹಾಗೆ ಮಾಡಿದರೆ ನಾವು ಮುಂದೆ ಸಾಕ್ಷರರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸಾಕ್ಷರರಾಗೋಣ. ಲೆಟ್ ಅಸ್ ಬಿಕಮ್ ಎಜುಕೇಟೆಡ್, ವಾಟರ್ ಎಜುಕೇಟೆಡ್. ನನ್ನೊಂದು ಸಣ್ಣ ಪ್ರಶ್ನೆ. ಈಗ ನೀವು ಹೇಳಿದ್ರೆ ಗೌರ್ಮೆಂಟ್ ನಮಗೆ 35,000 ರೂಪಾಯಿವರೆಗೆ ನಿಮಗೆ ಮನೆ ಕೊಯ್ಲಿಗೆ ಸಹಾಯ ಕೊಡ್ತಾರೆ ಅಂತ. ಇದನ್ನು ನಾವು ಯಾರಲ್ಲಿ ಕೇಳ್ಬೋದು, ಹೇಗೆ ಮಾಡೋದು? ಯಾಕೆಂದರೆ ಈಗ ನಮಗೆ ಮಳೆ ಕೊಯ್ಲಿಗೆ ನಮಗೂ ಇಂಟ್ರೆಸ್ಟ್ ಇದೆ. ಈಗ ನೀವು ಮಾಡಿದಂಥ ಕೊಟ್ಟಂಥ ಈ ಸೂಚನೆ ಬಹಳ ಒಳ್ಳೆಯ ಸೂಚನೆ. ಆದರೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಈಗ ಯಾಕೆಂದರೆ ಇದನ್ನು ನಾವು ಮನೆಯಲ್ಲಿ ಮಾಡೋದಾದರೆ, ಈಗ ಸರ್ಕಾರ 35,000 ರೂಪಾಯಿ ನಮಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಈ 35,000 ಯಾವ ರೀತಿಯಲ್ಲಿ ನಾವು ಪಡೆಯಬಹುದು? ಪಂಚಾಯತಿಗೆ ನಾವು ಹೋಗ್ಬೇಕಾ, ಅಥವಾ ಪಂಚಾಯತಿಗೆ ಅಪ್ಲಿಕೇಶನ್ ಇದೆಯಾ? ಅವರು ಹೋಗುವಾಗ ನಾವು ಅದಕ್ಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನಾದರೂ ಅದಕ್ಕೆ ಪಾಯಿಂಟ್ ಇದೆಯಾ ಸರ್? ಅದು
ಪಂಚಾಯತ್ ಕಚೇರಿಯನ್ನು ಸಂಪರ್ಕಿಸಿ ಅಷ್ಟೇ. ನಿಮ್ಮ ತಾಲೂಕಿನ ತಾಲೂಕ್ ಪಂಚಾಯತ್ ಮಂಗಳೂರಿನಲ್ಲಿದೆ, ಅಲ್ಲಿ ತಾಲೂಕ್ ಪಂಚಾಯತ್ ಕಚೇರಿಯನ್ನು ಸಂಪರ್ಕಿಸಿ. ಇಲ್ಲಿ ಅವರ ಹೆಸರಿದೆ, ತಾಲೂಕು ಕಾರ್ಯನಿರ್ವಾಹಕಾರಿ ಪಂಚಾಯತ್ ಇದಾರಲ್ಲ ಅವರನ್ನು ಸಂಪರ್ಕಿಸಿ. ಬೇಕಾದ್ರೆ ಇದನ್ನು ನೀವು ಕೋಟ್ ಮಾಡಿ, ಉದಯವಾಣಿಯಲ್ಲಿ ಬಂದದ್ದು ನಾನು ನೋಡಿ ಬಂದದ್ದು ಅಂತೇನೆ ಹೇಳಿ. ಅವರಿಲ್ಲ ಹೇಳುದು ಮಾಡಲ್ಲ ಸರ್, ಮಾಡೋದಿಲ್ಲ. ಗುಜ್ಜರೆ ಕೆರೆ, ಎಮ್ಮೆ ಕೆರೆ, ಕಾವೂರು ಕೆರೆ ಗೌರ್ಮೆಂಟ್ ಮಾಡೋದಿಲ್ಲ, ನಾವು ಮಾಡಬೇಕು. ಕೆರೆ ಹೂಳೆತ್ತುವಿಕೆಗೆ ಮುಂದಾಗಿ ಸಾಧಾರಣ ಅಲ್ಲಿಯ ಲೋಕಲ್ ಯುವಕ ವೃಂದ ಅವರನ್ನೆಲ್ಲ ಸೇರಿಸಿಕೊಂಡು ಸುಮಾರು 1.5 ಕೋಟಿಯಷ್ಟು ಖರ್ಚು ಮಾಡಿದ್ರು. ಅದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ MRP ಅಂತವ್ರು ಕೊಡ್ತಾರೆ, ಕರ್ನಾಟಕ ಬ್ಯಾಂಕ್ ಕೊಡ್ತದೆ, MCF ಕೊಡ್ತದೆ. ಆದರೆ ನೀವೆಲ್ಲ ಒಟ್ಟಾಗಬೇಕು. ಅದು ಸರ್ಕಾರ ಅಂತೂ ಮಾಡುವುದಿಲ್ಲ, ನಾನು ಅದು ಗ್ಯಾರಂಟಿ ಹೇಳ್ತೇನೆ. ಅವರಿಗೆ ಬೇಕಾದಷ್ಟು ಬೇರೆ ಸಮಸ್ಯೆಗಳಿದೆ. ಸೊ ಇರುವ ಕೆರೆ ಹಾಗೆ ಇರಲಿ ಅದರಲ್ಲಿ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನೀವು ಅವರು ಯಾರಾದರೂ ಡ್ರೈನೇಜ್ ಬಿಡದಿದ್ದರೆ ಸಾಕು, ನಾನು ಅಷ್ಟನ್ನೇ ಕೇಳುದು. ನಾವು ಒಟ್ಟಾದರೆ ಆಗ ಯಾರು ಡ್ರೈನೇಜ್ ಬಿಡುವುದಿಲ್ಲ, ಅದನ್ನು ಒತ್ತುವರಿ ಕೂಡ ಮಾಡುವುದಿಲ್ಲ. ಇಲ್ಲಾದರೆ ನದಿಯನ್ನು ಒತ್ತುವರಿ ಮಾಡ್ತಾರೆ, ಕೆರೆಯನ್ನು ಬಿಡ್ತಾರೆ. ನಮ್ಮ ನದಿ ಆಗಲಿಲ್ಲ, ಒತ್ತುವರಿ ಆಗಲಿಲ್ಲ. ಹಾಗೆ ಸರ್, ನಿಮ್ಗೆ ನಾನೊಂದು ಫೋಟೋ ತೋರಿಸಿದೆ. ನೀರಿನ ಒಸರು ಅಂತ ಹೇಳುದು ಅದು ಒಂದೇ ಕಡೆಯಲ್ಲಿ ಇರ್ತದೆ ಅಂತಲ್ಲ. ನೀವೀಗ ಬೋರ್ವೆಲ್ ತೋಡುವಾಗ ನಿಮ್ಮ ಬಾವಿ ನೀರು ಬತ್ತಲೇಬೇಕಂತೇನಿಲ್ಲ, ಬತ್ತದೇನೆ ಕೂಡ ಇರ್ಬೋದು. ಬತ್ತಿದ್ರೆ ನಿಮ್ಮ ಗ್ರಹಚಾರ, ಬತ್ತದಿದ್ರೆ ನಿಮ್ಮ ಪುಣ್ಯ. ಹಾಗೆ ನೀರಿನ ಒಸರು ಪಕ್ಕದ ಮನೆಗೆ ಹೋಗ್ತದೆ ಅಂತೇನಿಲ್ಲ. ಆದರೆ ನೀರಿನ ಬಾವಿಗೆ ನೀರು ಬಿಡುವುದು ಯಾಕೆ? ನೀರಿನ ಮಟ್ಟ ಮೇಲೆ ಬರಲಿಕ್ಕೆ. ಪೂರ ಅದು ನಿಮ್ಮ ಪಕ್ಕದವರಿಗೆ ಹೋಗುವುದಿಲ್ಲ, ಅದು ನಿಮ್ಮದೇ ಮಟ್ಟ ಮೇಲೆ ಬರ್ತದೆ. ಇಡೀ ಮಟ್ಟಕ್ಕೆ ಬೇಲೆ ಬಂದಾಗ ಅದಕ್ಕೆ ಹೇಳುದು, ಈಗ ಒಂದು ಒಣಗಿದ ಬಾವಿಗೆ ನೀವು ಮಳೆ ನೀರು ಕೊಯ್ಲು ಮಾಡಿದರೆ 1 ವರ್ಷದಲ್ಲಿ ನೀರು ಮೇಲೆ ಬರುವುದಿಲ್ಲ, 2-3 ವರ್ಷ ಬೇಕಾಗ್ತದೆ. ನಾವು 2091ರಲ್ಲಿ ನಾವು ಕೆಲಸ ಶುರು ಮಾಡಿದೆ. 95ರವರೆಗೆ ನೀರಿಲ್ಲ. 96, 97ಕ್ಕೆ ಏನು ಮಾಡೋದು ಅಂತ ಹೇಳುವಾಗ 98ರಲ್ಲಿ ನಾವು ಮಳೆ ನೀರು ಕೊಯ್ಲು ನನ್ನ ಆಫೀಸ್ ಬಾವಿಗೆ ಮಾಡಿದೆ. ಆಮೇಲೆ ನನಗೆ ಸರಿಯಾಗಿ ರಿಸಲ್ಟ್ ಬರಬೇಕಾದ್ರೆ 2002, 4-5 ವರ್ಷ ಹೋಯಿತು. ಆಮೇಲೆ ಇವತ್ತಿನವರೆಗೂ ಆ ಬಾವಿ ಬತ್ತಲಿಲ್ಲ. ಸೊ ಅದು ಮಳೆ ನೀರಿನ ಮಟ್ಟ ಮೇಲೆ ಬರುವುದು ಅಷ್ಟೇ, ಪಕ್ಕದ ಬಾವಿಗಂತೂ ಹೋಗುವ ವಿಚಾರ ಅಂತಲ್ಲ. ಅದು ಎಲ್ಲರಿಗೂ ಉಪಯೋಗ ಆಗ್ತದೆ, ನೀರಿನ ಮಟ್ಟ ಮೇಲೆ ಬರ್ತದೆ. ನಾವು ಅದನ್ನೇ ಹೇಳುದು. ಈಗ ನಾವು ಬಾವಿ ತೋಡ್ತೇವೆ, ಆ ಬಾವಿ ಮಾತ್ರ ನಮ್ಮದು, ನೀರು ದೇವರು ಕೊಡುದು. ನಾವು ಅದನ್ನು ತಿಳ್ಕೊಳ್ಬೇಕು. ನೀರು ದೇವರು ಕೊಡುದು, ದೇವರಿಗೆ ವಾಪಸ್ ಕೊಡುವ, ಅದು ಆಟೋಮೆಟಿಕ್ ನಮಗೆ ಹೆಲ್ಪ್ ಆಗ್ತದೆ. ಬಾವಿ ನಮ್ಮದು, ಕಾಂಪೌಂಡ್ ವಾಲ್ ನಮ್ಮದು, ಎಲ್ಲ ಅದರಿ. ನೀರು ದೇವರು. ಇದೀಗ ನೀವು ಡ್ರಮ್ಮಲ್ಲಿ ಫಿಲ್ಟರ್ ಮಾಡೋದು ಅಂತ ಹೇಳಿದ್ರಲ್ಲ, ಅದು ನಾವು ಪ್ರತಿ ವರ್ಷ ಅದರಲ್ಲಿದ್ದ ಐಟಮ್ಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ ಅಥವಾ ಎಷ್ಟು ವರ್ಷ ತನಕ ಅದನ್ನು ಹಾಗೆ ಇಡ್ಬೋದು? ಒಂದು. ಇನ್ನೊಂದು, ಅದಕ್ಕೆ ಮರಳು ಹಾಕ್ಬೋದು ಅಂತ ಕೆಲವರು ಹೇಳ್ತಾರೆ. ಮರಳು ಕೂಡ ಅದರ ಲೇಯರಲ್ಲಿ, ಅದು ಎಷ್ಟು ಲೇಯರಲ್ಲಿ ಹಾಕ್ಬೋದು? 1 ಲೇಯರ್ ಅಥವಾ 2 ಲೇಯರ್ ಹಾಗೆ ಹಾಕ್ಬೋದಾ? ಮತ್ತೆ ಇನ್ನೊಂದು, ಕೆಲವರು ಮೇಲ್ಗಡೆಯಿಂದ ಬಿಟ್ಟು ಕೆಳಗೆ ಫಿಲ್ಟರ್ ಮಾಡಿ ಬಿಡ್ತಾರೆ, ಇನ್ನು ಕೆಲವರು ಕೆಳಗಡೆಯಿಂದ ಮೇಲೆ ಫಿಲ್ಟರ್ ಆಗಿ ಮೇಲಿಂದ ಬಾವಿಗೆ ಹೋಗೋಕೆ ಮಾಡ್ತಾರೆ. ಅದೇನು ವ್ಯತ್ಯಾಸ ಇರ್ಬೋದು ಅದರಲ್ಲಿ? ಅಂದ್ರೆ ಪೈಪಿನ ನೀರನ್ನು, ಮಳೆ ನೀರನ್ನು ಫಸ್ಟ್ ಕೆಳಗಿಂದ ತಂದು ಅದು ಡ್ರಮ್ಮಿಗೆ ತಂದು ಮೇಲಕ್ಕೆ ಬಂದು ಫಿಲ್ಟರ್ ಆಗಿ ಮೇಲಕ್ಕೆ ಬಂದು ಅಲ್ಲಿಂದ ಮತ್ತೆ ಬಾವಿಗೆ ಹೋಗುವಂಥದ್ದು. ನೀವು ಹೇಳಿದ ಪ್ರಕಾರ ಮೇಲೆ ಬಂದು ಅಲ್ಲಿಂದ ಕೆಳಗೆ, ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಫಸ್ಟ್ ನೀವು ಹೇಳಿದ್ದು ಡ್ರಮ್ಮದ ಮಣ್ಣನ್ನು ಅಥವಾ ಜಲ್ಲಿಕಲ್ಲುಗಳನ್ನು ನಾವು ಪ್ರತಿ ವರ್ಷ ಚೇಂಜ್ ಮಾಡಬೇಕಾಗುತ್ತೆ. ಸರ್, ಏನಾಗ್ತದೆ, ನಮ್ಮಲ್ಲಿ ಮಳೆ 6 ತಿಂಗಳು ಮಳೆ ಇರುವುದಿಲ್ಲ. ಸೊ ನಾವು ಸಹಜವಾಗಿ ಅದರ ಬಗ್ಗೆ ಗಮನ ಹರಿಸಿರುವುದಿಲ್ಲ. ಅದಕ್ಕೆ ಕಸ ಕಡ್ಡಿ ಏನಾದ್ರು ಬಿದ್ದು ಅದು ಬ್ಲಾಕ್ ಆಗುವ ಚಾನ್ಸಸ್ಗಳು ಜಾಸ್ತಿ. ಮಳೆ ಬರುವ ಮುಂಚೆ ಮೇ ಫಸ್ಟ್ ವೀಕಲ್ಲಿ ಅದನ್ನೊಮ್ಮೆ ತೆಗೆದು ವಾಶ್ ಮಾಡಿ ಪುನಃ ಹಾಕೋದು ಒಳ್ಳೆಯದು. ಪ್ರತಿ ವರ್ಷ ಅದು ಮಾಡಿದರೆ ತುಂಬ ಒಳ್ಳೆಯದು. ಮಾಡದೇ ಇದ್ದರೆ ಮತ್ತೆ ಅದರೊಳಗೆ ಕಸ ತುಂಬಿ ಅದು ಬಾವಿಗೆ ಹೋಗುವ ಚಾನ್ಸ್ ಇದೆ. ಒಂದನೇದು. ಎರಡನೇದು ನೋಡಿ, ಒಂದು ಡ್ರಮ್ ಸಾಧಾರಣ 2.5 ಫೀಟ್ ಎತ್ತರ ಇರ್ತದೆ, ಅಥವಾ ಸಣ್ಣ ಡ್ರಮ್ ಆದರೆ 1-1.5-2 ಫೀಟ್ ಅಷ್ಟು ಎತ್ತರ ಇರ್ತದೆ. ಅದರಲ್ಲಿ 1 ಫೀಟ್ನಷ್ಟು ಮಣ್ಣು ತುಂಬಿಸ್ಲಿಕ್ಕೆ ಸಾಕಾಗ್ತದೆ ಅಂತೇಳಿ ಅರ್ಧ ಭಾಷೆ. ಅದು 3 ಇಂಚು ಸಣ್ಣ ಕೆಳಗೆ ನಮ್ಮ ಕಾಂಕ್ರೀಟ್ನ ಜಲ್ಲಿ 20 mm,
ಅದರ ಮೇಲೆ 6 mm ಜಲ್ಲಿ ಹಾಕಿ 3 ಇಂಚು ಹಾಕ್ತಾ ಹೋಗಿ. ಅದರ ಮೇಲೆ ನೀವು 1.5 ಇಂಚು ಜಲ್ಲಿ ಕೂಡ ಮಧ್ಯದಲ್ಲಿ ಹಾಕ್ಬೋದು. 1.5 ಇಂಚು 20 mm 6 mm ಜಲ್ಲಿ ಹಾಕ್ಬೋದು. ಆಮೇಲೆ ನೆಟ್ಲೋನ್ ಮೆಶ್ ಹಾಕಿ, ಆಮೇಲೆ ಒಂದು 3 ಇಂಚು ಇದ್ದಿಲು ಹಾಕಿ, ಆಮೇಲೆ ಅದರ ಮೇಲೆ 6 mm ಜಲ್ಲಿ ಹಾಕಿ ಅಥವಾ ಹೊಯ್ಗೆ ಹಾಕಿ, ಇನ್ನೊಂದು ಲೇಯರ್ ಹೊಯ್ಗೆ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಇದೇ ರೀತಿ ಇರಬೇಕಂತ ಸ್ಟ್ರಿಕ್ಟ್ ರೂಲ್ ಏನಿಲ್ಲ. ಅದು ಮಣ್ಣಿನ ಪದ್ರ ನೀವು ಹಾಕಿದರೆ ಸಹ ಆಮೇಲೆ ಸ್ವಲ್ಪ ಮಿಕ್ಸ್ ಆಗ್ತದೆ, ಅದು ಅಲ್ಲಾಡ್ತದೆ, ಮಿಕ್ಸ್ ಆಗ್ತದೆ, ಏನೂ ತೊಂದರೆ ಇಲ್ಲ. ಅದರ ಒಳಗಿಂದ ಹೋಗುವಾಗ ನೀರು ಫಿಲ್ಟರ್ ಆಗಿ ಹೋಗ್ತದೆ. ಕೊನೆಯ ಪ್ರಶ್ನೆ, ನೀರನ್ನು ಅಡಿಗೆ ಬಿಡುವುದು ಅದು ಮೇಲೆ ಬರಲಿ ಅಂತ ಅಲ್ವಾ? ನಿಮ್ಮ ಇನ್ಪುಟ್ ವಾಟರ್ ಬಿಡುವಂಥ ನೀರು ತುಂಬ ಪ್ರೆಷರಲ್ಲಿ ಬರದೇ ಇದ್ದರೆ ಹಾಗೆ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಏನಾಗುತ್ತೆ, ಅದು ನೀರು ಪ್ರೆಷರ್ ಆಗಿ ನಿಮ್ಗೆ ಓವರ್ಫ್ಲೋ ಆದರೆ, ಅಥವಾ ನೀರನ್ನು ನಿಮ್ಮ ಫಿಲ್ಟ್ರನ್ನು ಶೇಕ್ ಮಾಡಿದ್ರೆ, ಅಥವಾ ಬ್ಲಾಕ್ ಆದರೆ ಅದು ಕೆಳಗೆ ಹೋಗ್ತದಲ್ಲ, ಕಸಗಡ್ಡೆ ಒಂದು ಬ್ಲಾಕ್ ಆದರೆ ನಿಮಗೆ, ಯಾಕಂದರೆ ಇದೇ ಫಿಲ್ಟರ್ ಮೀಡಿಯಾ, ಬ್ಲಾಕ್ ಆದರೆ ನಿಮಗೆ ತೆಗಿಲಿಕ್ಕೆ ಮಾಡಲಿಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ಕನ್ವೀನಿಯೆಂಟ್, ನಿಮಗೆ ಕಾಣ್ತದೆ, ಮೇಲೆ ನೋಡಿದರೆ ನೀರು ಹೋಗ್ತದೆ ಇಲ್ವೋ ಗೊತ್ತಾಗ್ತದೆ, ನೀರು ಹೋಗೋದು ಕೆಳಗೆ ಹೋಗೋದು ಕಾಣ್ತದೆ. ಈ ದೃಷ್ಟಿಯಿಂದ ಆ ಬಾಕ್ಸಿನ ಮೇಲಿನ ಡ್ರಮ್ಮಿನ ಮೇಲಿಂದ ನೀರು ಬಿಡಿ, ಕೆಳಗಿಂದ ನೀರು ಹೋಗಲಿ ಅಂತ ಹೇಳ್ತೀವಿ. ಸರಿಯಾ? ನಿಮ್ಮ ಮನೆಯಲ್ಲಿರುವ ಪೈಪಿನಿಗೆ ಸಂಬಂಧಪಟ್ಟದ್ದು, ಎಷ್ಟು ಪೈಪ್ ನಿಮ್ಮಲ್ಲಿದೆ, ಎಷ್ಟು ಔಟ್ಪುಟ್ ಇದೆ ಅಂತ. ಕೆಲವು 1000 ಚದರ ಅಡಿಗೆ ಬರೀ 4 ಪೈಪ್ ಕೊಟ್ಟಿರ್ತಾರೆ, ಕೆಲವರು 6 ಕೊಟ್ಟಿರ್ತಾರೆ. ಅದನ್ನು ಲಿಂಕ್ ಮಾಡಬೇಕು. ಕೆಲವರು 2 ಕೊಟ್ಟಿರ್ತಾರೆ, ಎದುರುಗಡೆ ಬೀಳಬಾರ್ದು ಅಂತ ಸ್ಲೋಪ್ ಮಾಡಿ ನೀರು ಹಿಂದ್ಗಡೆ ಹೋಗ್ಲಿಕ್ಕೆ ಸಹ ಮಾಡಿದ್ದಾರೆ. ಸೊ ಅವರೇನು ಮಾಡ್ತಾರೆ, ಆವಾಗ ಆ ಪೈಪನ್ನು ಲಿಂಕ್ ಮಾಡೋದು ಇಂಪಾರ್ಟೆಂಟ್. ಕೆಲವರು ಮೇಲಿಂದಲೇ ನೀರು ಬಿಟ್ಟಿರ್ತಾರೆ, ಅದನ್ನು ಕೆಳಗಡೆಗೆ ತರಬೇಕಲ್ಲ. ಸೊ ಅಂತೇಳಿದರೆ ನಿಮಗೆ ಲಿಂಕಿಂಗ್, ನಿಮ್ಮ ಪ್ಲಂಬರ್ ಹೇಳ್ತಾನೆ, ನನ್ನ ಅಭಿಪ್ರಾಯದಲ್ಲಿ 1,000 ಚದರ ಅಡಿ ಮನೆಗೆ ಸಾಧಾರಣ 3,000 ಖರ್ಚಾಗಿದೆ, 3,000 ರಿಂದ 5,000 ಅಂತ ತಿಳ್ಕೊಳ್ಳಿ. ಫಿಲ್ಟರ್ ಅದು ನಿಮ್ಮ ಚಾಯ್ಸ್. ಫಿಲ್ಟರ್ ಕಾಸ್ಟ್ ಬಿಟ್ಟು ಹೇಳೋದು ನಾನು. ಫಿಲ್ಟರ್ 3,000ದಿಂದ ಅದು 3,000ದ್ದು, ಅದೊಂದು 4,000ದ್ದು, ಅದೊಂದು 5,000ದ್ದು ದೊಡ್ಡ ಫಿಲ್ಟರ್ ಎಲ್ಲ ಒಂದೇ ಸೈಜ್ ಇನ್ಪುಟ್ಗೆ. ಅಂದರೆ ಪೈಪಿನ ಇನ್ಪುಟ್ ಪೈಪ್ ಉಂಟಲ್ಲ, ನೀರು ಬರುವಂಥ ಪೈಪ್, ಅದು 3 ಇಂಚಿದ್ದ, 2.5 ಇಂಚಿದ್ದ, 4 ಇಂಚಿದ್ದ, ಅದರ ಮೇಲೆ ಅದು ರೇಟ್ ಇದೆ. ಅದು ನಾನು ಮಾರೋದಿಲ್ಲ, ಅದು ನೀವು, ನಿಮಗೆ ನಂಬರ್ ಕೊಡ್ತೇನೆ, ನೀವು ಅವರಿಂದಲೇ ನೀವೇ ತಗೊಳ್ಬೇಕು. ಸೊ ಆ ದೃಷ್ಟಿಯಿಂದ ಒಂದು 3,000 ರಿಂದ 5,000 ಸಾಧಾರಣ. ಬೇಕಂದ್ರೆ ಲೇಬರ್ ಕಾಸ್ಟ್ ಕೂಡ ಇದೆ. ಪ್ಲಂಬರ್ ಅವನದೊಂದು ದಿನದ ಖರ್ಚು ಕೂಡ ಅವ ಲೆಕ್ಕ ಹಾಕ್ತಾನೆ. 1,000 ರೂಪಾಯಿ ಅವನ ದಿನಕ್ಕೆ ಅವನದೇ ಒಂದು ಕೂಲಿ ಇರ್ತದೆ, ಮತ್ತೆ ಒಂದು 1,500 ಮೆಟೀರಿಯಲ್ ಬೇಕಾಗ್ಬೋದು. ನೋಡಿ, ಅಲ್ಲಿ ಹತ್ರ ಹೋಗಿ ನೋಡಿ, ಮತ್ತೆ ಸಹ ನೋಡ್ಬೋದು. ಯಾಕಂದ್ರೆ ಅದು ಒಂದು ಫಿಲ್ಟರ್ ತೋರಿಸಿದ್ದಕ್ಕೆ ನಾಳೆ ಇನ್ನೊಬ್ಬ ಕೇಳ್ತಾನೆ, ನನ್ನ ಫಿಲ್ಟರ್ ನೀವು ತೋರಿಸ್ಲಿಲ್ಲ. ನಾನು ಫಿಲ್ಟರ್ಗಳನ್ನು ತೋರಿಸಲಿಲ್ಲ, ನಾನು ಟೆಕ್ನಿಕ್ ಮಾತ್ರ ಹೇಳುದು. ನೋಡಿ ಸರ್, ಅದು ಓಪನ್ ಮಾಡಿ ಕೂಡ ನೋಡಿ, ಅದೆಲ್ಲ ಓಪನ್ ಮಾಡುವಂಥದ್ದು. ಮತ್ತೆ ಹೋಗುವಾಗ ನೋಡಿ, ಅದು ಓಪನ್ ಮಾಡಿ ನೋಡಿ, ಫಿಲ್ಟರ್ ಎಲ್ಲ ಓಪನ್ ಮಾಡಿ. ಬೇರೆ ಬೇರೆ ಕಂಪನಿದಿದೆ ಅದರಲ್ಲಿ. ಅದಕ್ಕೋಸ್ಕರ ಮೇಲಿಂದ ನೀರು ಪೈಪಿಗೆ ಬರ್ತಾ ಇದೆ, ಖಾಲಿ ಅದನ್ನು ಫಿಟ್ ಮಾಡಿ ನಾನು ಬಾವಿಗೆ ಬಿಡ್ಬೋದಾ? ಅಲ್ಲ, ಇದು ಈ ಫಿಲ್ಟರ್ ನಾನು ತಕೊಂಡ್ರೆ, ಈ ಫಿಲ್ಟರ್ ನಾನು ತಕೊಂಡ್ರೆ ಎಷ್ಟು ಪರ್ಚೇಸ್, ಇದನ್ನು ನಾನು ಮೇಲಿಂದ ನೀರು ಬರ್ತದೆ, ಪೈಪ್ ಹೋಗಿ ಅದು ಹೋಗ್ತಾ ಇದೆ, ಅದಕ್ಕೆ ಫಿಟ್ ಮಾಡಿ ನಾನು ಬಾವಿಗೆ ಕೊಟ್ಟರೆ ಅಲ್ಲ, ಬೇರೆ ಇಂಪ್ರೂವ್ ಮಾಡಬೇಕಂತ. ಸರ್, ಮನೆಯಲ್ಲಿ ಬಾವಿ ಇದ್ರೆ ಅದರಷ್ಟು ಬೆಸ್ಟ್ ಯಾವುದಿಲ್ಲ. ಬಾವಿಗೆ ನೀರು ಬಿಡುವಷ್ಟು ಬೆಸ್ಟ್ ಯಾವುದೂ ಇಲ್ಲ. ಬಾವಿ ಇಲ್ಲದವರಿಗೆ ನಾನು ಇಂಗುಗುಂಡಿ ಮಾಡಿ ಅಂತ ಹೇಳುದು. ಇಂಗುಗುಂಡಿ ಮಾಡ್ಬೇಕಂತ ಹೇಳುವ, ಯಾಕಂದ್ರೆ ನಾವು ಇಂಗುಗುಂಡಿಗೆ ನೀರು ಬಿಡುದು ಹೀಗೆ ನಾವು ಊಟ ಮಾಡಿದಾಗ ಅಷ್ಟೇ. ಅದು ನೇರವಾಗಿ ಬಾಯಿ ಬಿಟ್ಟರೆ ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ಧಾರಾಳ ಸಾಕು. ನೇರವಾಗಿ ಬಾವಿಗೆ ಬಿಡಿ, ಬೆಸ್ಟ್. 1,000 ದಿಂದ 5,000 ತನಕ ಕಾಸ್ಟ್ ಬೀಳ್ತದೆ ಅಷ್ಟು. ಅಲ್ಲಲ್ಲ, ಅಂದಾಜು ಹೇಳ್ತಾ ಇರೋದು 1,000 ದಿಂದ ಸಣ್ಣದಿಂದ ಅಂದಾಜು. ಈಗ ಗವರ್ಮೆಂಟ್ ಇಂದ 35,000 ಏನು ಸಬ್ಸಿಡಿ ಅಂತ ಹೇಳ್ತಾ ಇದ್ದೀರಲ್ಲ, ಗವರ್ಮೆಂಟ್ ಇಂದ ಬರುವ ಸಬ್ಸಿಡಿ 35,000, ಅದು ಮನೆಯಲ್ಲಿ ಸಂಪು ವಾಟರ್ ಸ್ಟೋರೇಜ್ ಸಂಪು ಸೇರಿ ಬರುವಂಥದ್ದು. ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್ ನಿಮಗೆ? ಯಾಕಂದ್ರೆ ಫಿಲ್ಟರ್ ನಿಮ್ಮ ಮೆಥಡಲ್ಲಿ ಒಂದು ಅಷ್ಟು 5,000 ಒಳಗೆ ಆಗುವಂಥದ್ದು ಖರ್ಚು ಬರುವಂಥದ್ದು. 35,000 ಗವರ್ಮೆಂಟ್ ಇಂದ ಬರಬೇಕಿದ್ರೆ ನಮ್ಗೆ ಅಷ್ಟು ಕಾಸ್ಟ್ ಕಾಣುವುದಿಲ್ಲ ಇದರಲ್ಲಿ, ಮಳೆ ಕೊಯ್ಲಲ್ಲಿ. ಕೇವಲ ಬಾವಿಗೆ ಮಾತ್ರ ನೀರಿಳಿಸುವಂಥ ಪ್ರಕ್ರಿಯೆ ಅಲ್ಲ, ನಮ್ಮ ಮನೆಯಲ್ಲಿ ಗಿಡ ಮರಗಳನ್ನು ನೆಡುವ ಮೂಲಕ ಆ ಗಿಡ ಮರದ ಬೇರು ಆದಷ್ಟು ಆಗ ತೋರಿಸಿದ್ರು ನೀರು ಅವು ಹೀರ್ಕೊಳ್ತವೆ, ನಿಧಾನಕ್ಕೆ ಅದು ಭೂಮಿಗೆ ಇಳಿಸ್ತದೆ ಅಂತೇಳಿ. ಅದೇ ರೀತಿ ನಾವು ಈ ದಿನ ವನ ಮಹೋತ್ಸವ ಕೂಡ ಒಂದು ಚಿಕ್ಕ ಮಟ್ಟಿನಲ್ಲಿ ಹಮ್ಮಿಕೊಂಡಿದ್ದೇವೆ.
ನೀರಿನ ಅವಶ್ಯಕತೆಯ ಜೊತೆ ಜೊತೆ ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ ಜಲ ಸಂರಕ್ಷಣೆ ಖಂಡಿತ ಒಂದು ಯಶಸ್ವಿ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಇಲ್ಲಿ ಒಳಗಡೆ ಒಂದು 5 ಗಿಡವನ್ನು ವಿತರಣೆ ಮಾಡ್ತೇವೆ. ನಂತರ ಹೊರಗಡೆ ಸಾಕಷ್ಟು ಗಿಡಗಳು ಬಂದಿದೆ. ಅವಶ್ಯಕತೆ ಇದ್ದರೆ ನಮ್ಮ ಮನೆ ಅಂಗಳದಲ್ಲಿ ಗಿಡ ನೆಡುವಂಥ ಜಾಗ ಇದ್ದರೆ ಮಾತ್ರ ಕೊಂಡೋಗಿ, ಇಲ್ಲದಿದ್ರೆ ಸುಮ್ಮನೆ ಕೊಂಡೋಗಿ ಎಲ್ಲೋ ಕೊಂಡೋಗಿ ಬಿಸಾಡೋದಕ್ಕಿಂತ ಅದು ಇಲ್ಲಿ ಅವಶ್ಯಕತೆ ಇದ್ದವರಿಗೆ ಕೊಡ್ಬೋದು. ಆ ದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಇನ್ನೇನಾದರೂ ಕೇಳಲಿಕ್ಕೆ ಇದ್ದರೆ ಮತ್ತೊಂದು ವಿಚಾರ ನಾನು ಇಲ್ಲಿ ನೆನಪು ಮಾಡಬೇಕು. ನಮ್ಮ ರೋಟರಿ ಕ್ಲಬ್ನವರು ಸುಮಾರು ಒಂದು 8-10 ವರ್ಷದ ಹಿಂದೆ ನಮ್ಮ ಶಾಲಾ ಬಾವಿಗೆ ನೀರಿಂಗಿಸುವ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಈಗ ಸಾಕಷ್ಟು ಬೋರ್ವೆಲ್ನಲ್ಲಿ ನೀರಿದೆ. ಅವರು ಆ ಬೋರ್ವೆಲ್ ಸುತ್ತ ಹೊಂಡ ಮಾಡಿ ಆಗ ಅವರು ಹೇಳಿದಾಗೆ ಹೊಯ್ಗೆ, ಜಲ್ಲಿ ಮತ್ತು ಮಜ್ಜಿ ಅದನ್ನು ಹಾಕಿ ನೀರಿಂಗಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ರೋಟರಿ ಸಮುದಾಯದಳ ಮತ್ತು ರೋಟರಿ ಕ್ಲಬ್ ಮಂಗಳೂರು ಸಹಾಯದಿಂದ ಅದನ್ನು ಈಗಾಗಲೇ ಮಾಡಿದ್ದೇವೆ. ಸಾಕಷ್ಟು ನೀರು ಅದರಲ್ಲಿದೆ. ಜೊತೆಯಲ್ಲಿ ನಾನು ನನ್ನ ಅನುಭವವನ್ನು ಹೇಳುವುದಿದ್ರೆ ನಾನು ಈಗಾಗಲೇ ನನ್ನ ಬಾವಿಗೆ ಅಳವಡಿಸಿದ್ದೇನೆ. ನನಗೆ ಕಳೆದ 10 ವರ್ಷದಿಂದ ನೀರಿನ ಅಭಾವ ಇಲ್ಲ. ಇದಕ್ಕಿಂತ ಮೊದಲು ಒಂದು 2 ವರ್ಷ ಬೇರೆ ಬಾವಿಯನ್ನು ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಈಗ ದೇವರದಿಂದ 10 ವರ್ಷದಿಂದ ಮೊನ್ನೆ ಜೂನ್ 15ರವರೆಗೆ ಕೂಡ 2 ಅಡಿಯಷ್ಟು ನೀರು ನನ್ನ ಬಾವಿಯಲ್ಲಿ ಇತ್ತು. ಆದ್ದರಿಂದ ಇದು ಯಾವುದು ವಿಫಲ ಅಲ್ಲ, ಖಂಡಿತ ಯಶಸ್ವಿ ಕಾರ್ಯಕ್ರಮ. ನಾವೆಲ್ಲರೂ ಅದರ ಪ್ರಯೋಜನ ಪಡೆಯಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ NITK ಸುರತ್ಕಲ್ ಮಂಗಳೂರು ನಿರ್ಮಿತಿ ಕೇಂದ್ರದ ಶ್ರೀಯುತ ರಾಜೇಂದ್ರ ಕಲ್ಬಾವಿ, ನಮ್ಮೆಲ್ಲರ ಮಿತ್ರರು, ನಮ್ಮ ಈ ಸಂಸ್ಥೆಗೆ ಸದಾಕಾಲ ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂಥ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ.